ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ, ಕಾಪಿಕಾಡ್. ಇಡೀ ಕರಾವಳಿಯಲ್ಲಿ ಒಂಥರ ಸಂಚಲನ ಜೊತೆಗೆ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿರುವಂಥ ವಿಚಾರ ಹಿಜಾಬ್ ಪ್ರಕರಣ. ಮಂಗಳೂರು, ಉಡುಪಿ, ಕುಂದಾಪುರ ಏನು ಸಣ್ಣ ಸಣ್ಣ ಎಳೆಯಾಗಿ ಆರಂಭವಾದಂಥ ಒಂದು ವಿವಾದ ಇವಾಗ ಭಾರಿ ದೊಡ್ಡ ವಿವಾದವಾಗಿ, ಭಾರಿ ದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಈ ವಿಚಾರದ ಹಿನ್ನೆಲೆಯಲ್ಲಿ ನಾವಿವತ್ತು ಮಾತಾಡುವಂಥದ್ದು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ, ಭಾರತ ಪ್ರಜಾಸತ್ತಾತ್ಮಕ ಒಕ್ಕೂಟದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿರುವಂಥ ಮುನೀರ್ ಕಾಟಿಪಳ್ಳ ಅವರು. ಮುನೀರ್ ಕಾಟಿಪಳ್ಳ ಅವರನ್ನು ನಾನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮುನೀರ್ ಅವರೇ ನಮಸ್ಕಾರ. ಮುನೀರ್ ಕಾಟಿಪಳ್ಳ ಅವರು ಡಿವೈಎಫ್ಐಯ ಅಧ್ಯಕ್ಷರು ಮತ್ತು ಅನೇಕ ಜನಪರ ಹೋರಾಟಗಳ ಮುಂಚೂಣಿಯ ನಾಯಕ ಮತ್ತು ಅನೇಕ ಜನಪರ ವಿಚಾರಗಳು ಬಂದಾಗ ತುಂಬ ಎದುರು ನಿಂತು ನೇರವಾಗಿ ಮುಕ್ತವಾಗಿ ಮಾತನಾಡ್ತಾ ಇರುವಂಥ ಒಬ್ಬ ಯುವ ನಾಯಕ. ಹಿಜಾಬ್ ಪ್ರಕರಣ, ಆ ನಂತರ ಸೃಷ್ಟಿಯಾದಂಥ ಕೇಸರಿ ಸಾಲಿನ ಪ್ರಕರಣ, ಜೊತೆಗೆ ಈ ವಿವಾದವನ್ನು ಮತ್ತಷ್ಟೇ ಗೊಂದಲವಾಗಿ ಮಾಡ್ತಾ ಇರುವ ನಿಟ್ಟಿನಲ್ಲಿ ವ್ಯವಸ್ಥೆಗಳು, ನಮ್ಮ ರಾಜಕೀಯ, ನಮ್ಮ ರಾಜಕಾರಣ, ನಮ್ಮ ಆಡಳಿತ ವ್ಯವಸ್ಥೆ ಅವರೆಲ್ಲರದು ಕೊಡುಗೆ ಇದರಲ್ಲಿ ಎಷ್ಟು ಉಂಟು ಅನ್ನೋದು ಕೂಡ ಇವತ್ತು ಚರ್ಚೆಗೆ ಒಳಗಾಗ್ತಾ ಇರುವಂಥ ವಿಚಾರ. ದಿಢೀರಾಗಿ ಈ ವಿಚಾರ ಅಥವಾ ಈ ವಿವಾದ ಸೃಷ್ಟಿ ಆಯಿತು. ಈ ವಿವಾದದ ಹಿಂದೆ ಇರುವಂಥದ್ದು ಅದು ಧರ್ಮ ಕಾರಣವೋ ಅಲ್ಲ ರಾಜಕಾರಣವೋ, ಇದು ಚರ್ಚೆ ಆಗಬೇಕಾದಂಥ ವಿಚಾರ. ಮತ್ತು ಎಲ್ಲೋ ಈ ವಿವಾದವನ್ನು ಸೃಷ್ಟಿ ಮಾಡುವವರ ಹಿಂದೆ ಅದು ಎರಡೂ ಕಡೆ ಕೂಡ ಯಾರಾದರೂ ನಿಂತು ವಿವಾದವನ್ನು ವಿದ್ಯಾರ್ಥಿಗಳನ್ನು ಸೂತ್ರದ ಬೊಂಬೆಯ ಥರ ಬಳಸಿಕೊಂಡು ಈ ವಿವಾದವನ್ನು ಜೀವಂತವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅನ್ನೋದು ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು. ಒಟ್ಟು ವಿವಾದ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. 8ನೇ ತಾರೀಕಿಗೆ ಮತ್ತೆ ಹಿಯರಿಂಗ್ಗೆ ಕೂಡ ಬರಲಿಕ್ಕೆ ಇದೆ. ಈ ನಡುವೆ ಒಂದಷ್ಟು ಮಾತುಕತೆಗಳು ಕೂಡ ಕಾಲೇಜ್ ಆಡಳಿತ ಮಂಡಳಿ, ಪೋಷಕರ ಜೊತೆಗೆಲ್ಲ ನಡೆದಿದೆ. ಪೋಷಕರು ಕೂಡ ಅಂತಿಮವಾಗಿ ನಾವು ಆಡಳಿತ ಮಂಡಳಿ ಹೇಳಿರುವಂಥದ್ದು, ಇವತ್ತಿನ ಮಾತುಕತೆ ಸಂದರ್ಭದಲ್ಲಿ ನೀವು ಹಿಜಾಬ್ ಧರಿಸಿಕೊಂಡು ಬನ್ನಿ, ಕಾಂಪೌಂಡ್ನ ಒಳಗೆ ಬಂದ ನಂತರ ಅಥವಾ ತರಗತಿಗೆ ಬಂದ ನಂತರ ಹಿಜಾಬ್ ಧರಿಸುವುದು ಬೇಡ ಅಂತ ವಿದ್ಯಾರ್ಥಿಗಳು ಹೇಳುವಂಥದ್ದು. ಈ ಹಿಂದೆ ನಾವು ಧರಿಸಿಕೊಂಡು ಬರ್ತಾ ಇದ್ದೆವು, ಈಗ ಯಾಕೆ ನೀವು ಈ ರೀತಿಯ ಕಟ್ಟುಪಾಡು ಅಥವಾ ನಿಯಮವನ್ನು ಸೃಷ್ಟಿ ಮಾಡಿದ್ದೀರಿ ಅಂತ. ಎಸ್, ಈ ವಿವಾದ ಜಿಲ್ಲೆಯನ್ನು ದಾಟಿ ರಾಜ್ಯ, ಅಂತಾರಾಜ್ಯ ಅಥವಾ ಬೇರೆ ದೇಶಗಳಲ್ಲಿ ಕೂಡ ಮಾಧ್ಯಮಗಳ ಮುಖಾಂತರ ಇವತ್ತು ಇದೊಂದು ಭಾರಿ ಸಂಚಲನ ಮೂಡಿರುವಂಥ ವಿಚಾರವಾಗಿದೆ. ಎಸ್, ನಾನು ಮುನೀರ್ ಕಾಟಿಪಳ್ಳ ಅವರೇ, ಈ ವಿವಾದ ನಾನು ಈಗಾಗಲೇ ಹೇಳಿದಾಗೆ ಇಡೀ ರಾಜ್ಯ, ಅಂತಾರಾಜ್ಯ ದಾಟಿ, ದೇಶದ ಗಡಿ ದಾಟಿ ಇವತ್ತು ಚರ್ಚೆಗೆ ಒಳಗಾಗಿರುವಂಥ ವಿಚಾರ. ನೀವು ಮೊದಲ ನಿಮ್ಮ ಅಭಿಪ್ರಾಯ ಈ ಒಟ್ಟು ಘಟನೆಯ ಬಗ್ಗೆ. ನಾವು ಸಣ್ಣದಾಗಿ ಎಳೆಯಾಗಿ ವಿವಾದ ಆರಂಭವಾಗ್ತಾ ಹೋಯಿತು. ಈಗ ಮೊನ್ನೆ ದಿವಸ ನೋಡುವಾಗ ಕಾಲೇಜ್ ತರಗತಿಯ ಒಳಗಡೆ ಬರಬೇಡಿ ಅಂತ ಹೇಳ್ತಾ ಇದ್ರು, ಕಾಲೇಜ್ ಕ್ಯಾಂಪಸ್ನ ಒಳಗಡೆ ಬರಬೇಡಿ ಅಂತೇಳಿ ಕ್ಯಾಂಪಸ್ಗೆ ಆ ಮಕ್ಕಳನ್ನು, ಅಷ್ಟು ವಿದ್ಯಾರ್ಥಿನಿಯರನ್ನು ಸಾಮೂಹಿಕವಾಗಿ ಗೇಟ್ನ ಹೊರಗಡೆ ನಿಲ್ಲಿಸಿ ಅಲ್ಲಿ ಗೇಟ್ ಹಾಕುವಂಥ ಪ್ರಕರಣಗಳು ಕೂಡ ನಡೆಯಿತು. ಆನಂತರ ಇದು ಮತ್ತೆ ಕೂಡ ಜನರ ನಡುವೆ ಬೇರೆ ರೀತಿಯ ಒಂದು ಸಂಚಲನವನ್ನು ಅಥವಾ ಗೊಂದಲನವನ್ನು ಅಥವಾ ಒಂದಷ್ಟು ಸಿಂಪತಿಯನ್ನು ಎಲ್ಲ ಕ್ರಿಯೇಟ್ ಮಾಡ್ತಾ ಉಂಟು ವಿವಾದ. ಅಂದರೆ ನನಗೆ ಇದರಲ್ಲಿ ಹೇಳಲಿಕ್ಕಿರುವಂಥದ್ದು, ಇದು ನಿಜಕ್ಕೂ ಚರ್ಚೆ ಆಗಬೇಕಾದಂಥ ಒಂದು ವಿಚಾರವೇ ಅಲ್ಲ. ಚರ್ಚೆ ಆಗಬೇಕಾದ ವಿಚಾರವೇ ಅಲ್ಲ ಇದು ಚರ್ಚೆ, ವಿವಾದ ಎರಡೂ ಆಗಬೇಕಾದಂಥ ವಿಚಾರ ಅಲ್ಲ. ತಲೆವಸ್ತ್ರ ಹಿಜಾಬ್ ಅಂದರೆ ಬುರ್ಕಾನೂ ಅಲ್ಲ, ಮುಖ ಮುಚ್ಚುವಂಥ ನಕಾಬ್ ಕೂಡ ಅಲ್ಲ. ಬುರ್ಕಾನೂ ಅಲ್ಲ, ಮುಖವನ್ನು ಮುಚ್ಚುವ ನಕಾಬ್ ಕೂಡ ಅಲ್ಲ. ಬುರ್ಕಾ ಅಂದ್ರೆ ಈ ಕಪ್ಪು ಬಟ್ಟೆ ಅಥವಾ ಬೇರೆ ಕಲರ್ ಬಟ್ಟೆಗಳನ್ನ ಮೈ ಪೂರ್ತಿ ಮುಚ್ಚುವ ರೀತಿಯಲ್ಲಿ ಹಾಕೋದು ಬುರ್ಕಾ. ಆ ಬುರ್ಕದ ಮೇಲೆ ತಲೆಗೂ ಕೂಡ ಒಂದಿರ್ತದೆ, ಅದರ ಆಚೆಗೆ ಮುಖ ಮುಚ್ಚುವಂತದ್ದನ್ನ ನಕಾಬ್ ಅಂತ ಕರೀತಾರೆ. ತಲೆ ಮಾತ್ರ ಮುಚ್ಚುವಂತದ್ದು ಅದು ಸ್ಕಾರ್ಪ್ ಅಥವಾ ಹಿಜಾಬ್ ಅಂತ ಕರೀತಾರೆ. ಇದು ಈಗ ಇರುವಂತದ್ದು ಸಬ್ಜೆಕ್ಟ್ ಅಷ್ಟೇ. ಇದು ತುಂಬಾ ಕಾಲೇಜುಗಳಲ್ಲಿ ಒಳಗಡೆ ಅವಕಾಶ ಇಲ್ಲ, ತರಗತಿ ಒಳಗಡೆ ಹೋಗುವಾಗ ತೆಗೆದಿಡಬೇಕು.
ಕೆಲವು ಕಾಲೇಜ್ ಬುರ್ಕವನ್ನು ತೆಗೆದಿಡಬೇಕಾ ಅಲ್ಲ ಈವನ್ ಬುರ್ಕವನ್ನು ಎಲ್ಲಾ ಕಾಲೇಜುಗಳಲ್ಲಿ ತೆಗೆದಿಡ್ತಾರೆ. ನನಗೆ ನಾನು ನೋಡಿರುವಂತ ಸಾಮಾನ್ಯ ವಿದ್ಯಾರ್ಥಿಗಳು ಕಲಿಯುವಂತ ಎಲ್ಲಾ ಕಾಲೇಜುಗಳು ಕೋ ಎಜುಕೇಶನ್ ಇರುವಂತ ಸಾಮಾನ್ಯ ಎಲ್ಲಾ ಕಾಲೇಜುಗಳಲ್ಲಿ ಅದನ್ನು ತೆಗೆದಿಡ್ತಾರೆ. ತಲೆಯ ಮುಚ್ಚುವಂತ ಈ ತಲೆಯ ಕೂದಲು ಮುಚ್ಚುವಂತ ವಸ್ತ್ರ ಏನಿದೆ ಇದನ್ನ ಕೆಲವು ಕಾಲೇಜುಗಳಲ್ಲಿ ಅವಕಾಶ ಇಲ್ಲ, ಸಮವಸ್ತ್ರದಲ್ಲಿ ಕೆಲವು ಕಾಲೇಜುಗಳಲ್ಲಿ ಅವಕಾಶ ಇದೆ. ಆ ರೀತಿಯಲ್ಲಿ ತುಂಬಾ ಕಡೆ ಅದನ್ನ ಹಾಕ್ತಾ ಇದ್ದಾರೆ, ಕೆಲವು ಕಡೆ ಹಾಕಲ್ಲ. ಈ ರೀತಿ ಇದೆ. ಈ ಬಾರಿ ಅದು ಕೆಲವು 7-8 ವರ್ಷಗಳಲ್ಲಿ ಒಮ್ಮೆ ಹಿಂಗೆ ಚರ್ಚೆ ಆಗ್ತದೆ, ಅಲ್ಲಿಗೆ ಹೋಗ್ತದೆ. ಆದ್ರೆ ಈ ಬಾರಿ ಆ ಉದ್ದೇಶ ಪೂರ್ವಕವಾಗಿ ಇದನ್ನ ಈಗ ಇಷ್ಟು ದೊಡ್ಡ ವಿಚಾರವನ್ನಾಗಿ ಮಾಡಲಾಗಿದೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಉದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡಿದ್ದಾರೆ. ಏನು ರಾಜಕೀಯ ಒಂದಂದ್ರೆ ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಎರಡು ರೀತಿಯಲ್ಲಿ ನಾವು ಇದನ್ನು ನೋಡ್ಬೇಕಾಗ್ತದೆ. ಒಂದು ಸರ್ಕಾರ ಏನು ಬಿಜೆಪಿ ನಡೀತಾ ಇದೆ, ಡಬಲ್ ಇಂಜಿನ್ ಸರ್ಕಾರ ಅಂತ ಅವರೇ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲೂ ಅವರೇ, ಕೇಂದ್ರದಲ್ಲೂ ಅವರೇ ಅಂತ. ಮಂಗಳೂರಿನಂತ ಅಥವಾ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಬಂದ್ರೆ ಗ್ರಾಮ ಪಂಚಾಯತ್ ಅಲ್ಲೂ ಅವರೇ, ತಾಲೂಕ್ ಪಂಚಾಯತ್ ಅಲ್ಲೂ ಅವರೇ, ಜಿಲ್ಲಾ ಪಂಚಾಯತ್ ನಲ್ಲೂ ಅವರೇ, ಪುರಸಭೆಯಲ್ಲಿ ಎಲ್ಲದರಲ್ಲೂ ಡಬಲ್ ಇಂಜಿನ್, ಇದು 16 ಇಂಜಿನ್ಗಳ ಸರ್ಕಾರ, ಗೊತ್ತಿಲ್ಲ, ಅಷ್ಟು ಪವರ್ಫುಲ್ ಸರ್ಕಾರ ಇದೆ. ಆದ್ರೆ ಈ ಸರ್ಕಾರ ಜನರಿಗಾಗಿ ಏನು ಮಾಡದೇ ಇರೋದ್ರಿಂದ ಸಹಜವಾಗಿ ಎಲ್ಲೆಡೆ ಈ ಸರ್ಕಾರದ ವಿರುದ್ಧ ಆಕ್ರೋಶ ಇದೆ. ಇದು ಡಬಲ್ ಇಂಜಿನ್ ಸರ್ಕಾರಗಾಗಿ ಏನು ಮಾಡದೇ ಇರುವುದರಿಂದ ಆಕ್ರೋಶ ಇದೆ ಅಂತ ನೀವು ಹೇಳುವಂತದ್ದು. ಅವರು ಪ್ರತಿ ಬಾರಿನೂ ಹೇಳ್ತಾರೆ, ಪ್ರತಿ ಕ್ಷಣದಲ್ಲೂ ಹೇಳ್ತಾರೆ, ಜನರಿಗಾಗಿ ಎಲ್ಲವನ್ನು ಮಾಡಿದ್ದೇವೆ ಅಂತ. ಏನ್ ಮಾಡಿದ್ದಾರೆ? ಜನರು ಹೇಳ್ಬೇಕಲ್ಲ ನಮ್ಗೆ ಏನಾದ್ರು ಮಾಡಿದಾರಂತ. ಜನರ ಹತ್ರ ಹೋಗಿ, ಸಾಮಾನ್ಯ ಜನರ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ಸರ್ಕಾರದ ವಿರುದ್ಧ ಅವರು ಸಿಡಿದು ಬೀಳ್ತಾರೆ. ಅದರಲ್ಲಿಯೂ ಕೂಡ ಇದಕ್ಕೀಗ ಡಬಲ್ ಇಂಜಿನ್ ಸರ್ಕಾರ. ಒಬ್ಬ ಕಮ್ಯುನಿಸ್ಟ್ ಪಕ್ಷದ ನಾಯಕನಾಗಿ ನೀವು ಈ ಅಭಿಪ್ರಾಯವನ್ನು ಹೇಳುವುದೋ ಅಲ್ಲ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ಅಭಿಪ್ರಾಯವನ್ನು ಹೇಳುವುದೋ? ನೀವು ಏನು ಮಾಡಿಲ್ಲ ಅಂತ. ನಾನು ಒಬ್ಬ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಪ್ರಮುಖ ಕಾರ್ಯಕರ್ತನಾಗಿ ಜನರ ನಾಡಿ ಬಿಡಿತವನ್ನ ಅರಿತವನಾಗಿ ಇದನ್ನು ಹೇಳ್ತಾ ಇದ್ದೀನಿ. ಮತ್ತೆ ಇವರಿಗೀಗ ಡಬಲ್ ಇಂಜಿನ್ ಸರ್ಕಾರಕ್ಕಿಂತ ಈಗಿರುವಂತಹ ಬಿರುದು 40% ಸರ್ಕಾರ ಅಂತ, 40% ರಾಜ್ಯ ಸರ್ಕಾರ. ಅಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಆಡಳಿತದಲ್ಲಿ ಜನವಿರೋಧಿ ನೀತಿಗಳು ಮೇಲೈಸ್ತಾ ಇದೆ. ಇದರಿಂದಾಗಿ ಒಟ್ಟಾರೆ ಸರ್ಕಾರದ ವಿರುದ್ಧ ದೊಡ್ಡ ರೀತಿಯಲ್ಲಿ ಜನರ ಆಕ್ರೋಶ ಇದೆ. ಕೊರೋನಾದಲ್ಲಿ ಸಂತ್ರಸ್ತರಾದ ಜನರಿಗೆ ಏನು ಮಾಡಲಿಲ್ಲ. ಉದ್ಯೋಗ, ಸರ್ಕಾರಿ ಇಲಾಖೆಗಳಲ್ಲಿ 2.5 ಲಕ್ಷ ಉದ್ಯೋಗಗಳು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಒಂದರಲ್ಲಿ ಖಾಲಿ ಇದೆ, ಅದನ್ನು ಭರ್ತಿ ಮಾಡ್ತಾ ಇಲ್ಲ. ಎಲ್ಲೂ ಉದ್ಯೋಗ ಸೃಷ್ಟಿಯ ಹೊಸ ಯೋಜನೆಗಳಿಲ್ಲ. ಇಂತಹ ಎಲ್ಲ ರೀತಿಯಲ್ಲಿಯೂ ಕೂಡ ಸರ್ಕಾರ ಸಾರ್ವಜನಿಕ ರಂಗದಲ್ಲಿ ಹೆಲ್ತ್ ಸೆಕ್ಟರ್, ಆರೋಗ್ಯ ರಂಗವನ್ನ ಏನು ಡೆವಲಪ್ ಮಾಡ್ತಾ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ನೋಡಿದೀವಿ, ಆ ನಂತರ ಏನು ಆಗ್ತಾ ಇಲ್ಲ. ಅದರಿಂದಾಗಿ ಜನ ಹತಾಶರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಸಹಜವಾಗಿ ಸರ್ಕಾರದ ವಿರುದ್ಧ ಅವರು ತಿರುಗಿ ಬಿದ್ದಿದ್ದಾರೆ. ಅದರಿಂದಾಗಿ ಸರ್ಕಾರ ವಿರುದ್ಧ ತಿರುಗಿ ಬಿದ್ದಿರೋದಕ್ಕೂ ಈ ಹಿಜಾಬ್ಗೆ ಏನು ಸಂಬಂಧ? ಅದೇ ನಾನು ಹೇಳಿಕ್ಕೆ ಬಂದಿರೋದು. ಸರ್ಕಾರದ ವಿರುದ್ಧ ತಿರುಗಿರುವಂತ ಜನಾಭಿಪ್ರಾಯದ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಹಿಜಾಬ್ ಪ್ರಕರಣ ಬಳಕೆ ಆಗ್ತದೆ. ಒಂದು ಅಂಶ. ಇನ್ನೊಂದು, ನಾವು ಇದನ್ನು ನೋಡ್ತಾ ಇದ್ದೀವಿ, ಇಡೀ ದೇಶವನ್ನು ನೋಡ್ತಾ ಇದ್ವಿ, ನಾವು ಈ ತುಳುನಾಡನ್ನು ನೋಡ್ತಾ ಇದ್ವಿ. ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ 3-3.5 ದಶಕಗಳಿಂದ ಮತೀಯ ಸಂಘರ್ಷದಿಂದ ನಲುಗಿ ಹೋಗಿದೆ. ತಾರ್ನಾಥ್ ಮತ್ತು ಮುನೀರ್ ಸಹಜವಾಗಿ ಇಲ್ವೇ ಇಲ್ಲ. ಈಗ ನಮ್ಮ ಸಂಬಂಧಗಳಿಗೆ ಒಂಥರ ಕೃತಕ. ಆದ್ರೆ ಇದು ನಾನು ಪರ್ಸನಲ್ ಆಗಿ ತಾರ್ನಾಥ್ ಮತ್ತು ಮುನೀರ್ ಆಗಿದ್ದಾರಂತಲ್ಲ. ಸಾಮಾನ್ಯವಾಗಿ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನ ಮಧ್ಯೆ ಸಹಜ 3 ದಶಕಗಳ ಈಚೆಗೆ ಸಂಬಂಧಗಳು ಸಹಜವಾಗಿಲ್ಲ, ಅಸಹಜ. ನಮ್ಮ ನಗುಗಳು ಕೃತಕ, ನಾವು ತಬ್ಬಿಕೊಳ್ಳೋದು ಕೃತಕ, ಹಬ್ಬಗಳನ್ನ ವಿಶ್ ಮಾಡೋದು ಕೃತಕ, ನಿಮ್ಮ ಹಿಂದೂಗಳ ಜಾತ್ರೆ ನೇಮಗಳಿಗೆ ಬರೋದು ಕೃತಕ, ನಮ್ಮ ಉರುಸುಗಳಿಗೆ ಇನ್ನೊಂದಕ್ಕೆ ಬರೋದು ಕೂಡ ಕೃತಕ. ಎಲ್ಲವೂ ಕೂಡ ಇವತ್ತು ಬದಲಾಗಿದೆ ನಮ್ಮಲ್ಲಿ. ಅದರಿಂದಾಗಿ ನಾವು ಮತೀಯವಾದದತ್ತ ಹೆಚ್ಚು ವಾಲಿರೋದ್ರಿಂದ ಇವತ್ತು ನಮ್ಮ ಮಧ್ಯೆ ಒಂದು ಇದಿದೆ, ಏನು ವಿಘಟನೆ ಇದೆ. ಈ ವಿಘಟನೆಯನ್ನು ಕೂಡ ಉದ್ದೇಶಪೂರ್ವಕವಾಗಿ ಮಾಡಲಾಯಿತು. ಮತ್ತೆ ಈ ವಿಘಟನೆಯನ್ನ ಎನ್ಕ್ಯಾಶ್ ಮಾಡಲಿಕ್ಕೆ ಎರಡೂ ಧರ್ಮದ ಮತೀಯವಾದಿ ಅಜೆಂಡಾ ಉಳ್ಳ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಇಲ್ಲಿ ಸಕ್ರಿಯವಾಗಿದೆ. ಈ ಸಕ್ರಿಯತೆ ಕೂಡ ತಮಗೆ ನಮ್ಮ ಈಗ ಎರಡೂ ಪಕ್ಷಗಳು, ಎರಡೂ ಮತೀಯ ಪಕ್ಷಗಳು ಏನು ಈ ಒಂದು ಲಾಭ, ಘಟನೆಯ ಲಾಭ ಅಥವಾ ಈ ರೀತಿಯ ಮತೀಯ ವಿಭಜನೆಯ ಲಾಭವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು ಅಂತ ಹೇಳುವಾಗ ಈ ಎರಡು ರಾಜಕೀಯ ಪಕ್ಷಗಳ ಹೆಸರನ್ನು ಹೇಳ್ತೀರಾ ನೀವು? ಹೇಳ್ಬೋದು, ನಮ್ಗೇನಿದೆ, ಹೇಳಲೇಬೇಕು. ಇಂತಹ ಸಂದರ್ಭದಲ್ಲಿ ಮುಚ್ಚುಮರೆ ಮಾಡ್ತಾ ನಾವು ಎಲ್ಲೋ ಇಂಡೈರೆಕ್ಟ್ ಆಗಿ ಹೇಳೋದಕ್ಕಿಂತ ನಾವು ನೇರವಾಗಿ ವಿಚಾರಕ್ಕೆ ಬರಬೇಕಾಗಿದೆ. ಈಗ ಈ ಎರಡೂ ರೀತಿಯ ಶಕ್ತಿಗಳು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮಧ್ಯೆ ತಮ್ಮ ಹಿಡಿತಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಈ ವಿಚಾರಗಳನ್ನ ಹೆಚ್ಚು ಜಟಿಲ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಉಡುಪಿಯಲ್ಲಿ ಈಗ ನೋಡಿ, ನಾನು ಸ್ಕಾರ್ಪ್ ಧರಿಸುವಂತಹ ಅವರ ಹಕ್ಕಿನ ಪರವಾಗಿದ್ದೇವೆ ನಾವು.
ನಮ್ಮ ಮೂವ್ಮೆಂಟ್ ಕೂಡ. ಸ್ಕಾರ್ಪ್ ಹಾಕೋದು ಸರಿಯೋ ತಪ್ಪೋ ಅನ್ನುವಂಥದ್ದು ಬೇರೆ ವಿಚಾರ. ಅದು ಸಹಜವಾಗಿದೆಯೋ ಅಥವಾ ಮೌಢ್ಯವೋ, ಹೆಣ್ಣು ಮಕ್ಕಳ ಮೇಲೆ ಇರುವಂತ ಇದು ಇನ್ನೊಂದು ಮತ್ತೊಂದು ಬೇರೆ ಬೇರೆ ಚರ್ಚೆಗಳಿರ್ಬೋದು. ಆ ಚರ್ಚೆಗೆ ನಾವು ಹೋಗೋದಿಲ್ಲ. ಈಗ ಒಂದು ವೇಳೆ ಯಾರಾದ್ರೂ ನಾವು ಸ್ಕಾರ್ಪ್ ಹಾಕ್ಬೇಕು ಅಂತ ಒಂದು ಮುಸ್ಲಿಂ ಸಮುದಾಯದ ಹೆಣ್ಮಗಳು ಬಯಸ್ತಾಳೆ ಅಂತಾದ್ರೆ ಅದು ಅವಳ ಹಕ್ಕು. ಆ ಕಾರಣಕ್ಕಾಗಿ ಅವಳನ್ನು ಎಲ್ಲಿಂದೂ ಕೂಡ ಹೊರದಬ್ಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ, ಇದು ಒಂದು. ಆದ್ರೆ ಉಡುಪಿಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಸ್ಕಾರ್ಪ್ ಧರಿಸಲಿಕ್ಕೆ ಅವಕಾಶ ಇರಲಿಲ್ಲ. ಯೂನಿಫಾರ್ಮ್ ಜೊತೆ ಸ್ಕಾರ್ಪ್ ಧರಿಸಲಿಕ್ಕೆ ಅವಕಾಶ ಇರಲಿಲ್ಲ. ತರಗತಿ ಒಳಗಡೆ ಹೋಗುವಾಗ ಅದನ್ನು ಬಿಚ್ಚಿಡ್ಬೇಕಾಗಿತ್ತು. ಯಾಕಂದ್ರೆ ಈಗ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಉಡುಪಿ ತಾಲೂಕು, ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನಲ್ಲಿ ಮಾತ್ರ. ಈ ಕುಂದಾಪುರ ಕೂಡ ಉಡುಪಿ ಜಿಲ್ಲೆ. ಉಡುಪಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಕಾರ್ಪ್ ಅವಕಾಶ ಇರಲಿಲ್ಲ. ಮಂಗಳೂರಿನಲ್ಲಿ ತುಂಬಾ ಕಾಲೇಜುಗಳಲ್ಲಿ ಅವಕಾಶ ಇಲ್ಲ. ಕ್ಲಾಸ್ ರೂಮ್ಗೆ ಹೋಗಿ ತೆಗೆದಿಡ್ತಾರೆ. ಅಲ್ಲಿ ಈ ಕೂಗು ಬಂತು. ಈ ಬಾರಿ ಕೂಗು ಬಂದಾಗ ಅಲ್ಲಿ ಅದಕ್ಕೆ ನಿರಾಕರಿಸಿತು ಆಡಳಿತ ಮಂಡಳಿ. ಕೊಟ್ಟಿದ್ರೆ ತಗೊಳ್ಬಹುದಿತ್ತು, ಕೊಡದೇ ಇದ್ದಾಗ ಅದನ್ನು ಅಷ್ಟು ದೊಡ್ಡ ವಿಚಾರ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಉಡುಪಿಯ ಮುಸ್ಲಿಂ ಒಕ್ಕೂಟದವರು ಇರ್ಬೋದು, ಅಲ್ಲಿಯ ಸಾಮಾಜಿಕ ಎಲ್ಲರ ಅಭಿಪ್ರಾಯ ಏನಂದ್ರೆ STPI ಮತ್ತು ಅದರ ಮಾತೃ ಸಂಸ್ಥೆ PFI ಈ ವಿದ್ಯಾರ್ಥಿನಿಯರ ಬೇಡಿಕೆಗೆ ದೃಢವಾದಂತಹ ಒಂದು ಬೆಂಬಲವನ್ನ ಕೊಟ್ಟು ಈ ವಿಚಾರದಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಅದನ್ನ ಅಲ್ಲಿ ಮುಗಿಸ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಬೇಕೇ ಬೇಕು, ನ್ಯಾಯಾಲಯದ ತೀರ್ಪಿಗೂ ನಾವು ಕಾಯೋದಿಲ್ಲ ಅಥವಾ ಇನ್ನೊಂದಕ್ಕೂ ಕಾಯೋದಿಲ್ಲ. ಆ ಸ್ಕಾರ್ಪ್ ಹಾಕೋದು ಸಂವಿಧಾನ ನಮಗೆ ಕೊಟ್ಟ ಹಕ್ಕು, ಯೂನಿಫಾರ್ಮ್ ಅಂತ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಅಲ್ಲಿ ಆಟ ಹಿಡಿದು ಕೂತ್ರು. ಆವಾಗ ಅಲ್ಲಿ ಇನ್ನೂ ಕೂಡ ಅವಕಾಶ ಸಿಗ್ಲಿಲ್ಲ. ಆದ್ರೆ ಕುಂದಾಪುರದಲ್ಲಿ ಏನಾಯ್ತು, ಕುಂದಾಪುರದಲ್ಲಿ ಸ್ಕಾರ್ಪ್ ಹಾಕ್ಲಿಕ್ಕೆ ಅವಕಾಶ ಇತ್ತು. ಬಂಡಾರ್ ಕಾರ್ಸ್ ಕಾಲೇಜಿನಲ್ಲಿ ಇತ್ತು, ಅಲ್ಲಿಯ ಸರ್ಕಾರಿ ಕಾಲೇಜಲ್ಲಿತ್ತು, ಅಲ್ಲಿ ಇವತ್ತು ವಿವಾದ ಎದ್ದಿರುವಂತಹ RN ಶೆಟ್ಟಿ ಕಾಲೇಜಿನಲ್ಲಿ ಇತ್ತು. ಎಲ್ಲಾ ಕಡೆ ಸ್ಕಾರ್ಪ್ ಹಾಕ್ಲಿಕ್ಕೆ ನಿರಾಕರಣೆ ಇರಲಿಲ್ಲ. ಆದ್ರೆ ಇಲ್ಲಿ ಅದನ್ನೇ ಬಳಸ್ಕೊಂಡು ಇಲ್ಲಿ ಮುಸ್ಲಿಂ ಮತೀಯವಾದಿ ಸಂಘಟನೆಗಳು ಈ ವಿಚಾರದಲ್ಲಿ ಸ್ವಲ್ಪ ಇದು ಮಾಡಿದ್ರೆ, ಗೇಮ್ ಪ್ಲೇ ಮಾಡಿದ್ರೆ, ಅಲ್ಲಿ ಸಂಘ ಪರಿವಾರ BJP ಮತ್ತು ಅದರ ಅಂಗಸಂಸ್ಥೆಗಳು ನೇರವಾಗಿ ಕಣಕ್ಕಿಳಿದು ಅಲ್ಲಿಯ ಹೆಣ್ಣು ಮಕ್ಕಳ ಮುಂದೆ ಕೇಸರಿ ಶಾಲಿಟ್ಟು ವಿದ್ಯಾರ್ಥಿಗಳನ್ನ ನಿಲ್ಲಿಸಿದ್ರು. ಅಲ್ಲಿ ಅವಕಾಶ ಇತ್ತು. ಕೇಸರಿ ಸಾಲನ್ನು ತೋರಿಸಿ, ನೋಡಿ ನಾಳೆಯಿಂದ ನೀವು ಹಿಜಾಬ್ ಹಾಕೊಂಡು ಬರಬೇಡಿ, ಹಿಜಾಬ್ ಹಾಕೊಂಡ್ ಬಂದ್ರೆ ಅವ್ರು ಕೇಸರಿ ಶಾಲೆ ಹಾಕೊಂಡ್ ಬರ್ತಾರೆ, ಅದರಿಂದ ಇನ್ನು ನಾಳೆಯಿಂದ ಹಿಜಾಬ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನಿರಾಕರಿಸಿದ್ರು. ಇದು ತಪ್ಪು ಅಂತ ಹೇಳೋದು ನಾವು. ಅಲ್ಲಿ ಅವಕಾಶ ಇರ್ಲಿಲ್ಲ, ನೀವು ಕೊಡ್ಲಿಲ್ಲ, ಬೇಡ ಬಿಡಿ. ಇಲ್ಲಿ ಅವಕಾಶ ಇತ್ತಲ್ಲ, ಅದನ್ನ ಯಾಕೆ ನಿರಾಕರಣೆ ಮಾಡಿದ್ರಿ? ಈ ಎರಡೂ ಸಂಘಟನೆಗಳು ಅಲ್ಪಸಂಖ್ಯಾತರ ಗುತ್ತಿಗೆ ಪಡ್ಕೊಂಡಿದೀವಿ, ಮುಸ್ಲಿಮರನ್ನ ನಾವೇ ಗುತ್ತಿಗೆ ಪಡ್ಕೊಂಡಿದೀವಿ ಅಂತ ಹೇಳುವಂತ STPI ಮತ್ತು ಅದರ ಪರಿವಾರ, ಇನ್ನೊಂದು ಕಡೆ ಹಿಂದೂಗಳ ಪೂರ್ತಿ ಗುತ್ತಿಗೆ ನಮ್ಮದೇ ಅಂತ ಹೇಳ್ತಾ ಇರುವಂತಹ BJP ಮತ್ತು ಅದರ ಪರಿವಾರ ಕುಂದಾಪುರದಲ್ಲಿ. ಈ ಪರಸ್ಪರ ಹಿತಾಸಕ್ತಿಗಳು, ಅವರ ಹಿತಾಸಕ್ತಿಗಳ ತಾಕಲಾಟಗಳು ಇವತ್ತು ಈ ಸ್ಥಿತಿಗೆ ತಂದು ನಮ್ಮ ಜಿಲ್ಲೆಯನ್ನ, ಎರಡು ಜಿಲ್ಲೆಗಳನ್ನ ತಂದು ನಿಲ್ಲಿಸಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಯಾವಾಗ ಶುರು ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಹೆಚ್ಚು ಇಲ್ಲೇ ಆರಂಭ ಆಗೋದು, ಉಡುಪಿಯಲ್ಲಿ ಆಗೋದು ಕಡಿಮೆ. ಈ ಬಾರಿ ಅಲ್ಲಿ ಆಗಿದೆ. ಅದರಿಂದ ಈ ಎರಡೂ ಇವುಗಳ ಹಿತಾಸಕ್ತಿಗಳು, ನಾನು ಆವಾಗಲೇ ಹೇಳಿದ್ರೆ ಎರಡು, ಒಂದು ಪೊಲಿಟಿಕಲ್ ಸರ್ಕಾರದ ವಿರುದ್ಧ, BJP ಸರ್ಕಾರದ ವಿರುದ್ಧ ಇರುವಂತಹ ಕರಾವಳಿ ಜಿಲ್ಲೆಗಳಲ್ಲಿರುವಂತಹ ಜನಾಕ್ರೋಶವಾದ ದಿಕ್ಕನ್ನು ತಪ್ಪಿಸಿ ತಾವು ಮತ್ತೆ ತಮ್ಮ ಹಿಡಿತವನ್ನ ಗಟ್ಟಿ ಮಾಡಿಕೊಳ್ಳೋದು. ಇನ್ನೊಂದು ಇಲ್ಲಿ ಮತೀಯ ಸಂಘರ್ಷ ಏನಿದೆ, ಈ ಮತೀಯವಾದಿ ಪಕ್ಷಗಳು, ಸಂಘಟನೆಗಳು ತಮ್ಮ ತಮ್ಮ ಹಿಡಿತವನ್ನ ತಮ್ಮ ಸಮುದಾಯಗಳಲ್ಲಿ, ಅಂದ್ರೆ ತಾವು ಪ್ರತಿನಿಧಿಸ್ತೀವಿ ಅಂತ ಹೇಳ್ಕೊಳ್ತಾ ಇರುವಂತಹ ಸಮುದಾಯದಲ್ಲಿ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಮತ್ತು ಜಾತ್ಯತೀತ ಶಕ್ತಿಗಳನ್ನ ಅಪ್ರಸ್ತುತಗೊಳಿಸಲಿಕ್ಕೆ ಈ ಪ್ರಕರಣವನ್ನ ಬಹಳ ವ್ಯವಸ್ಥಿತವಾಗಿ ರೂಪಿಸಿ ಇವತ್ತು ಅದನ್ನ ಬೆಳೆಸ್ತಾ ಇದ್ದಾರೆ. ಎಸ್ ಮುನೀರ್ ಅವರೇ, ನಾನು ಬರ್ತೇನೆ. ಈ ನಡುವೆ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸುನಿಲ್ ಬಜಿಲಕೇರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುನಿಲ್ ಅವರೇ. ನಮಸ್ಕಾರ. ಎಸ್, ಈಗ ಎಸ್ ನೀವು ಈ ಘಟನೆ ಮತ್ತು ಈ ವಿವಾದಗಳ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ ಏನು? ಈ ಚುನಾವಣಾ ವರ್ಷ ಅಂತ ಹೇಳುವಾಗ ಇಂಥದೆಲ್ಲ ಸಹಜ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದೆರಡು ಹಿಂದೂ ಕಾರ್ಯಕರ್ತರ ಎಡಬೀಳುವುದು, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು. ಆದ್ರೆ ಹೀಗಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಹಿಂದೂಗಳದೇ ಸರ್ಕಾರ ಅಂತ ಹೇಳುವ BJP ಇದೆ ನಮ್ದು, ಕೊಲೆ ಮಾಡ್ಲಿಕ್ಕೆ ಆಗಲ್ಲ. ರಾಜಕೀಯವಾಗಿ ಲಾಭ ಯಾವ ರೀತಿ ಪಡಿಬೇಕಂತ ಹೇಳಿದ್ರೆ ಇಂಥ ಕ್ಷುಲ್ಲಕ ವಿಚಾರಗಳನ್ನು ಹಿಡಿದು ರಾಜಕೀಯ ಮಾಡುವಂತದ್ದು ಕರಾವಳಿಯಲ್ಲಿ ತುಂಬಾ ಸಮಯದಿಂದ ನಡೀತಾ ಇದೆ. ಇಲ್ಲಿ ಸ್ಮಾರ್ಟ್ ಸಿಟಿಯ ಅವ್ಯವಹಾರದ ಬಗ್ಗೆ ಮಾತಾಡೋದಿಲ್ಲ, ಕಡಲ ತಡೆಗೆ ಕಡಲ್ ಕೊರ್ತ ಕಲ್ಲ ಹಾಕಿದ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ, ಕರಾವಳಿಯ ಜನರ ಉದ್ಯೋಗಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡೋದಿಲ್ಲ. ಮತ ಬ್ಯಾಂಕ್ ಎಲ್ಲಿ ಗಟ್ಟಿಯಾಗತ್ತೆ ಆ ವಿಷಯಗಳಲ್ಲಿ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಹೋರಾಟ ಮಾಡುವಂತ ನಾವು ನೋಡ್ತಾ ಇದ್ದೇವೆ. ಇವತ್ತು ಜನರಿಗೆ ಉದ್ಯೋಗ ಬೇಕು, ಅದನ್ನು ಕೊಡಿ ನೀವು.
ಇಂಥ ಗೊಂದಲಗಳನ್ನು ಯಾಕೆ ನಿರ್ಮಾಣ ಮಾಡ್ತೀರಿ? ಹ್ಮ್ ಮೊನ್ನೆ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ಕರಾವಳಿಯಲ್ಲಿ ಸಂಚಲನವನ್ನುಂಟು ಮಾಡಿತ್ತು. ಸರಿ. ಈ ಒಂದು ಕ್ಷೇತ್ರಗಳಲ್ಲಿ ಕೂಡ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿಲ್ ಅವರು ಡಿಸೈಡ್ ಫ್ಯಾಕ್ಟರ್ ಆಗಿದ್ದಾರೆ. ಈ ಮೊನ್ನೆ ನಾರಾಯಣ ಗುರುರ ಏನು ಟ್ಯಾಬ್ಲೋ ಚಿತ್ರದ ವಿವಾದ ಏನಿದೆ ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 50% ಮೈನಸ್ ಆಗಿದೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಅವರಿಗೆ ಸಿಕ್ಕಿದೆ. ಸಿಟಿ ಪ್ರದೇಶದಲ್ಲಂತೂ ಒಂದು 20-15% ಬರ್ತದೆ. ಸೊ ಇದನ್ನ ಯಾವ ರೀತಿ ಸರಿಪಡಿಸಬೇಕು, ಜನರ ಮನಸ್ಸನ್ನು ಎಲ್ಲಿಗೆ ಡೈವರ್ಟ್ ಮಾಡಬೇಕು, ಒಳ್ಳೆಯ ವಿಚಾರ ಸಿಕ್ತು. ಒಂದ್ ಕಡೆಯಲ್ಲಿ SDPI ಇದಕ್ಕೆ ತುಪ್ಪವನ್ನು ಸುರಿಯಿತು, ಇನ್ನೊಂದು ಕಡೆಯಲ್ಲಿ ಹೋರಾಟ ಶುರುವಾಯಿತು. ಸೊ ನಮ್ಗೆ ಗೊತ್ತಿರಬಹುದು, ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾವು SDPI ಅನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಹೋರಾಟ ಮಾಡಿದವರು ಅಧಿಕಾರ ಬಂದ ಮೇಲೆ SDPIಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಕರಾವಳಿ ಜನ ನಿಮ್ಗೆ ಗೊತ್ತಿದೆ ತಾರಣ್ಣ, ಮಂಗಳೂರಿನ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಸುದ್ದಿ ಮಾಡಿದಂತಹ ಸಂದರ್ಭ ಒಂದಿತ್ತು. ಯಾಕಂದ್ರೆ ಇಲ್ಲಿ ಅತ್ಯಧಿಕವಾಗಿ ಡಾಕ್ಟರ್ಗಳನ್ನ ಕಳಿಸುವಂತದ್ದು, ಇಂಜಿನಿಯರ್ಗಳನ್ನು ಕಳಿಸುವಂತದ್ದು, ಸುಮಾರು 11 ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜ್ 5-6ಗಳಿದೆ. ಇದರಿಂದ ಸುದ್ದಿ ಆಗ್ಬೇಕಿತ್ತು ನಮ್ಮ ಮಂಗಳೂರು. ಆದ್ರೆ ಇವತ್ತು ಹಿಜಾಬ್ನ ವಿಷಯದಲ್ಲಿ ದೇಶ ವಿದೇಶದಲ್ಲಿ ಸುದ್ದಿ ಆಗ್ತಿರೋದು ನೋಡಿದ್ರೆ ಬೇಜಾರಾಗತ್ತೆ. ಇದು ಸುನಿಲ್ ಅವರೇ, ಒಂದು ಕಾಲದಲ್ಲಿ ನೀವು ಕೂಡ ಬಿಜೆಪಿ ಕಾರ್ಯಕರ್ತರಾಗಿದ್ದವರು. ಹೌದು ಹೌದು. ಈಗ ಬಿಜೆಪಿಯ ರಾಜಕಾರಣ ಎಲ್ಲ ಇದೇ ತರನಾ? ಅಲ್ಲಲ್ಲ, ನಾವು ಬಿಜೆಪಿಯಲ್ಲಿ ಇದ್ದ ಸಂದರ್ಭದಲ್ಲಿ ಇವತ್ತಿದ್ದೇವೆ, ಬಿಜೆಪಿ ಬಿಟ್ಟು ಹೋಗ್ಲಿಲ್ಲ ನಾವು. ಇವತ್ತು ಕೂಡ ಬಿಜೆಪಿಯಲ್ಲಿ ಇದ್ದೇವೆ. ಆದ್ರೆ ಅಂದಿನ ರಾಜಕಾರಣ ಕಾಂಗ್ರೆಸ್ ಭ್ರಷ್ಟಾಚಾರವನ್ನು ತೋರಿಸಿ ಮತ ಗೆಲ್ಲಿಸುವಂತದೇ ಒಂದು ಕಾರ್ಯತಂತ್ರವಾಗಿತ್ತು. ಇವತ್ತು ಭ್ರಷ್ಟಾಚಾರದಲ್ಲಿ ಅವರು 20% ಆದ್ರೆ ಇವರು 40% ಆಗಿದ್ದಾರೆ. ಸೊ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದಿಲ್ಲ. ಸೊ ಇವತ್ತೀಗ ಮತವನ್ನು ಕರಾವಳಿಯಲ್ಲಿ ಯಾವ ರೀತಿ ಪಡ್ಕೊಳ್ಬೇಕಂತ ಹೇಳಿದ್ರೆ ಒಂದೇ ಒಂದು ಅಜೆಂಡಾ ಅಂತ ಹೇಳಿದ್ರೆ ಕೋಮುಗಲಭೆ. ಇವತ್ತು ಹಿಂದೂಗಳ ಅಭದ್ರತೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಮತ ಪಡೆಯಲಿಕ್ಕೆ ಅಂತ ಹೇಳುವಂತ ಸಹಜ. ಸುಮಾರು 3000 ವರ್ಷಗಳಿಂದ ಏನು ಮೊಘಲರ ಆಳ್ವಿಕೆ ಅಂತ ಹೇಳ್ತಾರೆ, ಆಮೇಲೆ ಬ್ರಿಟಿಷರ ಆಳ್ವಿಕೆ ಬಂತು, 70 ವರ್ಷದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಬಂತು, ಈಗ 7 ವರ್ಷದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಹಿಂದೂಗಳಿಗೆ ಹೇಗೆ ಅಭದ್ರತೆ? ಎಲ್ಲ ಕಡೆಯಲ್ಲಿ ಹಿಂದೂಗಳು ಮುಖ್ಯಮಂತ್ರಿಗಳಿದ್ದಾರೆ, ದೇಶದ ಪ್ರಧಾನಿ ಹಿಂದೂ ಆಗಿದ್ದಾರೆ, ರಾಷ್ಟ್ರಪತಿ ಎಂದು ಹಿಂದಿ ಆಗಿದ್ದಾರೆ, 23 ರಾಜ್ಯದ ಮುಖ್ಯಮಂತ್ರಿಗಳಿಂದ ಆಗಿದ್ದಾರೆ. ಸೊ ಇದನ್ನೆಲ್ಲ ಬಿಡಿ ಸ್ವಾಮಿ, ನಮ್ಗೆ ನೀವು ಉದ್ಯೋಗವನ್ನ ಕೊಡಿ. ಕರಾವಳಿ ಜನ ಉದ್ಯೋಗ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ಉತ್ತರ ಕನ್ನಡಕ್ಕೆ ಹೋದಾಗೆ ನೀವು ನೋಡಿ, ಅಲ್ಲಿ IAS IPS ಗಳು ತುಂಬಾ ಜನ ಹೊರಗೆ ಬರ್ತಾ ಇದ್ದಾರೆ. ನಾವು ಯಾರನ್ನು ಕೊಡ್ತಾ ಇದ್ದೇವೆ? ಹೋರಾಟಗಾರರನ್ನು ಯಾವ ರೀತಿಯ ಹೋರಾಟಗಾರರನ್ನು ಕೊಡ್ತಾ ಇದ್ದೀರಿ? ಭ್ರಷ್ಟಾಚಾರದ ಬಗ್ಗೆ ಹೋರಾಟಗಾರರನ್ನು ನೀವು ಕೊಡ್ತಾ ಇದ್ದೀರಾ? ಅಲ್ಲ, ಸಾಮಾಜಿಕವಾಗಿ ಹೋರಾಟ ಮಾಡುವವರು ಕೊಡ್ತಾ ಇದ್ದೀರಾ? ನ್ಯಾಯದ ಬಗ್ಗೆ ಹೋರಾಟಕ್ಕೆ ಜನರನ್ನು ಕೊಡ್ತಾ ಇದ್ದೀರಾ? ಇಲ್ಲ. ನೀವು ಕೊಡ್ತಾ ಇರೋದೇನು? ಧರ್ಮದ ಬಗ್ಗೆ ವಿಘಟನೆ ಮಾಡಿ ಚುನಾವಣೆಯಲ್ಲಿ ಗೆಲ್ಲುವ ತಂತ್ರವನ್ನು ಮಾಡುವಂತ ಹೋರಾಟಕ್ಕೆ ನೀವು ನಾಂದಿ ಆಡ್ತಾ ಇದ್ದೀರಿ. ಇದು ಮಂಗಳೂರು ಬಹಳ ಬೇಸರ ಆಗುತ್ತೆ, ಇಲ್ಲಿ ನಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ. ಸುನಿಲ್ ಅವರೇ ಎಸ್, ಕೊನೆಯದಾಗಿ ಆಗಿದ್ರೆ ವಿದ್ಯಾರ್ಥಿಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳುವಂತದ ನೀವು ಉತ್ತಾಯಪೂರ್ವಕವಾಗಿ ಕೇಸರಿ ಇದು 18 ವರ್ಷ ಸುನಿಲ್ ಅವರೇ ಮಾಡುವಂತ ನಾನು ತೆಗೆದು 21 ವರ್ಷದ ನಂತರ ಮತದಾನದ ಹಕ್ಕನ್ನು ಕೊಡಿ. ಆಗ ತನ್ನಷ್ಟಕ್ಕೆ ತಾನಾಗಿ ಈ ಕಾಲೇಜು ಮಕ್ಕಳನ್ನು ಇಟ್ಕೊಂಡು ರಾಜಕೀಯ ಮಾಡೋದು ನಿಂತೋಗತ್ತೆ. ಈಗ ಈ ಪ್ರಕರಣದಲ್ಲಿ ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ಬಾಯ್ಸ್ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನು ರಾಜಕೀಯ ಕಾರಣಕ್ಕಾಗಿ ಹಾಕಿಸಲಾಯಿತು ಅಂತ ಹೇಳ್ತೀರಾ ನೀವು? ನೋಡಿ, ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಯುವಂತವ್ರು ಯಾರು ಹೇಳಿ? ತುಂಬಾ ಬಡವರ ಮಕ್ಕಳು. ಹೌದು. ಎಲ್ಲಾದ್ರೂ MLAಗಳ ಮಕ್ಕಳು ಕೇಸರಿ ಚಾಲಕ ಕಾಲೇಜ್ಗೆ ಹೋಗಿ ನೋಡಿದೀರಾ? ರಾಜಕಾರಣಿಗಳ ಮಕ್ಕಳು ಕೇಸರಿ ಚಾಲಕ ನೋಡಿದೀರಾ? ಇವತ್ತು ಕೊರೋನಾದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವಾಗಿ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳನ್ನು ಇನ್ನಷ್ಟು ಇವರನ್ನು ದುರ್ಬಳಕೆ ಮಾಡ್ತಾ ಇರೋದು ಸರಿಯಲ್ಲ. ಈ ರೀತಿಯ ರಾಜಕೀಯ ಮಾಡಬೇಡಿ. ನೀವು ಮಕ್ಕಳಿಗೆ ಒಳ್ಳೆ ಕೊಡಿ. ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಿ. ಯಾವ ವಿಷಯದಲ್ಲಿ ಹಿಜಾಬ್ ಅನ್ನು ಕ್ಯಾನ್ಸಲ್ ಮಾಡಿ, ಶಾಲೆಗಳನ್ನು ಕ್ಯಾನ್ಸಲ್ ಮಾಡಿ, ಮಕ್ಕಳಿಗೆ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋದ ಕೂಡಲೇ ನೀವು ಸ್ಟ್ರೇಟ್ ಅವೇ ಅವರಿಗೆ ವಿದ್ಯೆ ಕೊಡುವಂತ ಒಂದು ಯೋಜನೆಯನ್ನು ಮಾಡಿ. ಇದು ಅಗತ್ಯ ಉಂಟಾ ನಮ್ಗೆ? ಕೇಸರಿ ಶಾಲು ಬೇಡ, ಹಿಜಾಬು ಬೇಡ, ಸರಿಯಾಗಿ ವಿದ್ಯೆ ಕೊಡಿ. ಸರಿಯಾಗಿ ಕಾಲೇಜ್ಗಳಲ್ಲಿ
ನೋಡಿ ಸರಿಯಾಗಿ ಕಾಲೇಜುಗಳಲ್ಲಿ ಟೀಚರ್ಗಳಿಲ್ಲ, ಅದನ್ನ ಅಪಾಯಿಂಟ್ಮೆಂಟ್ ಮಾಡಿದೆವು. ಶಾಲೆಯಲ್ಲಿ ಮಕ್ಕಳಿದ್ರೆ ಅಲ್ಲಿ ಟೀಚರ್ ಇಲ್ಲ, ಟೀಚರ್ ಇದ್ರೆ ಮಕ್ಕಳಿಲ್ಲ. ಇಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಗಳ ವ್ಯವಸ್ಥೆ. ಶಿಕ್ಷಣ ಗುಣಮಟ್ಟವನ್ನು ಬೆಳೆಸಿ ಎಲ್ಲರಿಗೆ ಕಡ್ಡಾಯವಾಗಿ ಹೊಸ ನಿಯಮವನ್ನು ಕೂಡ ಮಾಡಿ ಈ ಗೊಂದಲವನ್ನ ನಿರ್ಮಾಣ ಮಾಡಬೇಡಿ. ಥ್ಯಾಂಕ್ ಯು ಸುನಿಲ್ ಅವರೇ. ಕರಾವಳಿಗೆ ಬೆಂಕಿ ಕೊಡುವ ಕೆಲಸ ಬೇಡ, ಕರಾವಳಿ ಯುವಕರಿಗೆ ಉದ್ಯೋಗ ಕೊಡುವ ಕೆಲಸವನ್ನ ಮಾಡಿ. ಥ್ಯಾಂಕ್ ಯು ಸುನಿಲ್ ಬಜಿಲಕೇರಿ ಅವರು. ಅವರು ಕೂಡ ಎತ್ತಿದಂಥ ಒಂದು ವಿಚಾರ ಮುನೀರ್ ಅವರೇ, ರಾಜಕೀಯ ಕಾರಣಕ್ಕಾಗಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ನೀವು ಹೇಳಿದಂಥ ವಿಚಾರಕ್ಕೆ ಅವರು ಕೂಡ ಏನು ಪೂರಕವಾಗಿ ಹೇಳ್ತಾ ಇದ್ದಾರೆ. ನಾನು ಇವತ್ತಿಗೆ ಕೂಡ BJP ಕಾರ್ಯಕರ್ತನಾಗಿ ಕೂಡ ನಾನು ಈ ವಿಚಾರವನ್ನು ಹೇಳ್ತೇನೆ. ಅಂದರೆ ನೀವು ಹೇಳಿದಂಥ ವಿಚಾರ ಏನು, ಜನರ ಗಮನವನ್ನು ಸ್ವಲ್ಪ ಡೈವರ್ಟ್ ಮಾಡೋ ಉದ್ದೇಶ. ಆವಾಗಲೇ ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಅದು ನಾರಾಯಣಗುರು ಇಶ್ಯೂ ಕೂಡ ಒಂದು. ಕೋಟದಲ್ಲಿ ದಲಿತರ ಮೇಲೆ, ಕೊರಗರ ಮೇಲೆ ಮಾಡಿದಂತ ದಾಳಿ, ನಾರಾಯಣಗುರು ಟ್ಯಾಬ್ಲೋ ತಿರಸ್ಕಾರದಿಂದ ಉಂಟಾದಂತ ಒಂದು ಸ್ಥಿತಿ, ಇದೆಲ್ಲವೂ ಕೂಡ ಸರ್ಕಾರದ ಮತ್ತು ಬಿಜೆಪಿಯ ವಿರುದ್ಧ ಜನರನ್ನ ಒಂದು ರಾಜಕೀಯವಾಗಿ ಒಂದು ಒಗ್ಗೂಟು ಇದಕ್ಕೆ ತರ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಇವರಿಗೆ ಉಡುಪಿಯಲ್ಲಿ ಏನೊಂದು ಹಿಜಾಬ್ ಪ್ರಕರಣ ಸೃಷ್ಟಿ ಆಯಿತು, ಅದು ಇವರಿಗೆ ಒಂದು ರೀತಿಯಲ್ಲಿ ಹಬ್ಬದ ಅಂದ್ರೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತು. ಇಲ್ಲ ಅಂದ್ರೆ ಏಕಕಾಲದಲ್ಲಿ ಇವತ್ತು ಕುಂದಾಪುರದಲ್ಲಿ ನಿನ್ನೆಯಿಂದ ಇವತ್ತಿಗೆ ಎಲ್ಲಾ ಕಾಲೇಜುಗಳ ಅಂದ್ರೆ ಸರ್ಕಾರಿ ಮತ್ತು ಈ ರೀತಿಯ ಅನುದಾನಿತ ಕಾಲೇಜುಗಳ ವಿದ್ಯಾರ್ಥಿಗಳ ತಲೆ ಹೆಗಲ ಮೇಲೆ ಕೇಸರಿ ಶಾಲೆ ಏಕಾಏಕಿ ಬರ್ತದೆ ಅಂದ್ರೆ ಹೆಂಗೆ ಅಷ್ಟು ಸಾವಿರ ಗಟ್ಟಲೆ ಜನರಲ್ಲಿ ಒಂದು ಸಂಘಟಿತವಾಗಿ ಅಲ್ದಿದ್ರೆ ಇದು ಸಾಧ್ಯವಾ? ನೀವೇ ಹೇಳಿ. ಯಾರೋ ಒಂದು 5-10 ಜನ ವಿದ್ಯಾರ್ಥಿಗಳು ಹಾಕೊಂಡ್ ಬರ್ಬೋದು, ಎಲ್ಲ ಪಾಡಂ ಬರ್ಕಾಯ ತುಕ್ಕ ಅಂತ ಹೇಳ್ಕೊಂಡು. ಸಾಮೂಹಿಕವಾಗಿ ಸಾವಿರಾರು ನೂರಾರು ವಿದ್ಯಾರ್ಥಿಗಳು ಏಕಕಾಲಕ್ಕೆ ಕೇಸರಿ ಶಾಲೆ ಹಾಕೊಂಡು ಬಂದು ಕಾಲೇಜಿನ ಗೇಟ್ ನ ಮುಂದೆ ನಿಲ್ತಾರಂದ್ರೆ ಅದೊಂದು ಪೂರ್ವ ಯೋಜಿತ ಮತ್ತು ಯೋಜನಾಬದ್ಧವಾದಂತ ಕಾರ್ಯ ಅಂತ ಯಾರಿಗಾದ್ರೂ ಗೊತ್ತಾಗಲ್ವಾ? ಒಂದೇ ತರದ ಶಾಲು, ಒಂದೇ ಕಡೆ ವಾಲ್ಸೇಲ್ ಆಗಿ ಪರ್ಚೇಸ್ ಮಾಡಿದಾರೆ. ಅದು ಒಂದೇ ಒಂದು ಶಾಲೆಯಲ್ಲಿ ಡಿಫರೆಂಟ್ ಇಲ್ಲ. ಒಂದು ಆಲಯತ್ತು ಒಂದು ಹೊಸತು ಅಂತ ಇಲ್ಲ, ಎಲ್ಲವೂ ಕೂಡ ರೆಡಿ. ಇವತ್ತೇ ಪ್ಯಾಕೆಟ್ ಹೊಡೆದು ಹಾಕಿಕೊಂಡ ರೀತಿಯಂತ ಶಾಲುಗಳನ್ನ ಹಾಕೊಂಡು ನಿಂತಿದ್ದಾರೆ. ಇದು ಯೋಜನಾಬದ್ಧವಾದ ಕಾರ್ಯಾಚರಣೆ ಅಲ್ವಾ? ಒಂದು ಸರ್ಕಾರ ನಡೆಸುವವರು ಇದನ್ನು ಮಾಡಬಹುದಾ? ಈ ನಮ್ಮ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಬಹಳ ಮಾತಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ MP ನಳಿನ್ ಕುಮಾರ್ ಕಟೀಲ್ ಇವತ್ತು ಬಾರಿ ಮಾತಾಡಿದ್ದಾರೆ ಮೀಡಿಯಾದ ಮುಂದೆ. ಇವತ್ತು ನೀವೇ ಆಡಳಿತ ಪಕ್ಷದವರೇ ನಿಂತ್ಕೊಂಡು ಈ ರೀತಿ ಮಾಡಬಹುದಾ? ಹಿಜಾಬ್ ಪ್ರಕರಣ ನಿಮ್ಗೆ ಸರಿಯಲ್ಲ, ಹಿಜಾಬ್ ಹಾಕೋ ಸರಿಯಲ್ಲ ಅಂದ್ರೆ ಅದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡಬಹುದಿತ್ತಲ್ಲ. ಅದಕ್ಕೆ ಇವರಿಗೆ ಕೇಸರಿ ಶಾಲೆ ಹಾಕೊಂಡು ನೀವು ಕಲಿಸಿ ದೊಡ್ಡ ಸುಭಗರ ರೀತಿಯಲ್ಲಿ ಮೀಡಿಯಾ ಮುಂದೆ ನೀವು ಡೆಮೋಕ್ರಸಿ, ಸಮಾನತೆ, ಯೂನಿಫಾರ್ಮ್ ಅಂತ ಮಣ್ಣು ಮಸಿ ಅಂತ ಮಾತಾಡ್ತೀರಿ. ಅದರ ಜೊತೆಗೇನೆ ಮುನೀರ್ ಅವರೇ, ಇವತ್ತು ಸುನಿಲ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮಾತನಾಡುವ ಸಂದರ್ಭದಲ್ಲಿ ಇನ್ನೂ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ನೀವು ಮಸೀದಿಗೆ ಮಹಿಳೆಯರಿಗೆ ಪ್ರವೇಶದ ಬಗ್ಗೆ ನೀವು ಮಾತಾಡಬಹುದಲ್ಲ? ಈ ವಿವಾದವನ್ನು ಹಿಜಾಬ್ ಬಗ್ಗೆ ವಿವಾದ ಮಾಡುವವರು, ಹಿಜಾಬ್ ಬಗ್ಗೆ ಒತ್ತಾಯ ಮಾಡುವವರು ಹೆಣ್ಮಕ್ಕಳು ಏನು ಮುಸ್ಲಿಂ ಮಹಿಳೆಯರನ್ನು ಕೂಡ ಮಸೀದಿಗೆ ಕರೆಸಿಕೊಳ್ಳುವ ಬಗ್ಗೆ ನೀವು ಯಾಕೆ ಚಳವಳಿ ಮಾಡೋದಿಲ್ಲ ಅಂತ ಕೇಳ್ತಾರೆ. ನೋಡಿ, ಇದು ಕೂಡ ವಿಷಯವನ್ನು ಡೈವರ್ಟ್ ಮಾಡುವಂತ ಯತ್ನ. ನಾನು ಆರಂಭದ ದಿನದಿಂದ ಇವತ್ತುವರೆಗೂ ಕೂಡ ಬರೀ ಹಿಜಾಬ್ ಪ್ರಶ್ನೆ ಮಾತ್ರ ಮಾತಾಡ್ತಿದ್ದೀನಿ. ಎಷ್ಟೋ ಜನ ಹೇಳ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಇದು ಏನು ಸರಸ್ವತಿ ಪೂಜೆ ಮಾಡೋದಿಲ್ವಾ, ಕುಂಕುಮ ಹಾಕಲ್ವಾ, ಗಣೇಶೋತ್ಸವ ಇದು ಮಾಡಲ್ವಾ, ಬಲೆ ತೊಡಲ್ವಾ, ಇನ್ನೊಂದು ಮತ್ತೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಆಯುಧ ಪೂಜೆ ಮಾಡಲ್ವಾ ಅಂತ ಕೇಳ್ತಾರೆ. ನಾನು ಇದಕ್ಕೆ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಬರೀ ಈ ಪ್ರಶ್ನೆ ಮಾತ್ರ ಮಾತಾಡೋದು, ಈ ರೀತಿ ಡೈವರ್ಟ್ ಮಾಡೋದಲ್ಲ. ಮಸೀದಿಯಲ್ಲಿ ಹೆಣ್ಮಕ್ಕಳಿಗೆ ಅವಕಾಶ ಉಂಟಾ ಇಲ್ವೋ ಹೋಗ್ಲಿಕ್ಕೆ ಅನ್ನುವಂಥದ್ದು ಬೇರೆ ಚರ್ಚೆ. ದೇವಸ್ಥಾನಗಳಲ್ಲಿ ಕೂಡ ಎಷ್ಟು ಪ್ರವೇಶ ಇದೆ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಶಬರಿಮಲೆ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಇದೇ ಸುನಿಲ್ ಕುಮಾರ್ ಅವರ ಪಕ್ಷ ಮತ್ತು ಸುನಿಲ್ ಕುಮಾರ್ ಅವರ ನಿಲುವೇನಾಗಿತ್ತು? ಹೆಣ್ಮಕ್ಕಳನ್ನೇನು ಬಹಳ ಗೌರವದಿಂದ ಕರ್ಕೊಂಡೋಗಿ ದೇವಸ್ಥಾನದೊಳಗಡೆ ಬಿಟ್ರ ಅಥವಾ ಅದರ ವಿರುದ್ಧ ಹಿಂಸಾತ್ಮಕ ಹೋರಾಟ ಮಾಡಿದ್ರ? ಈ ಸುಮ್ನೆ ಇದ್ರೆ ಈ ರೀತಿ ಮಾತಾಡ್ಕೊಂಡು ಜನರ ಭಾವನೆಗಳನ್ನ ಕೆರಳಿಸಿ ಮುಗ್ಧ ಜನರನ್ನ ದಿಕ್ಕು ತಪ್ಪಿಸಿ ರಾಜಕಾರಣ ಮಾಡ್ಕೊಂಡು ಏನು ದೊಡ್ಡ ಸಾಧನೆ ಮಾಡ್ತಾರೆ ಇವರು. ಇವತ್ತು ನಾನು ಎಲ್ಲರ ಪ್ರೆಸ್ ಮೀಟ್ ಅನ್ನು ಮಾಧ್ಯಮದವ್ರ ಜೊತೆ ಮಾತಾಡೋದನ್ನು ಕೇಳಿದೆ. ನಳಿನ್ ಕುಮಾರ್ ಕಟೀಲ್ 3ನೇ ಅವಧಿಯ MP ಒಬ್ಬ. ಇವರಿಗೆ ಪ್ರಜಾಪ್ರಭುತ್ವ ಗೊತ್ತಿಲ್ವಾ? ಜಾತ್ಯತೀತ ಸಂವಿಧಾನ ಗೊತ್ತಿಲ್ವಾ? ಅಲ್ಲಿ 2ನೇ ಬಾರಿಯ MP ಪ್ರತಾಪ್ ಸಿಂಹ ಏನೆಲ್ಲ ಮಾತಾಡ್ತಾರೆ. ಪಾರ್ಟಿಷನ್ ಮಾಡುವಾಗಲೇ ನಿಮ್ಗೆ ಪಾಕಿಸ್ತಾನ ಕೊಟ್ಟಿದ್ವಿ, ಬಾಂಗ್ಲಾದೇಶ ಕೊಟ್ಟಿದ್ವಿ, ಸ್ಕಾರ್ಪ್ ಬೇಕಂತಾದ್ರೆ ಅಲ್ಲಿ ಹೋಗ್ಬೇಕಿತ್ತು, ಕುಂಕುಮ ಬಳೆ ಸರಸ್ವತಿ ಪೂಜೆ ಎಲ್ಲ ನಮ್ಮ ಇಲ್ಲಿಯ ನೆಲದ ಇದು. ಈಗ ಏನು ಸ್ಕಾರ್ಪ್ ಹಾಕಿಂತ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಿಗೆ ಹೇಳಿದ್ರ? ಇಲ್ಲ, ನಾವು ಹಾಕೊಂಡ್ ಬರ್ತಾ ಇದೀವಿ ಅಂತ ಅಷ್ಟೇ. ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆದವರು ಜನರ ಸತತವಾಗಿ ಜನರನ್ನ ಲೋಕಸಭೆಯಲ್ಲಿ ಪ್ರತಿನಿಧಿಸುವವರು, ವಿಧಾನಸಭೆಯಲ್ಲಿ ಪ್ರತಿನಿಧಿಸುವವರು ಈ ರೀತಿ ಮಾತಾಡಿದ್ರೆ ಭಾರತ ದೇಶ ಆ ರೀತಿ ಏನಾದರೂ ಧರ್ಮ ಆಧಾರದಲ್ಲಿ ರೂಪುಗೊಂಡಿದ್ದ? ಅಲ್ಲಲ್ಲ, ಎಲ್ಲಾ ಧರ್ಮದವರು ಇದ್ದಾರೆ. ಹಾಗಾದ್ರೆ ಭಾರತದ ಚರಿತ್ರೆಯನ್ನು ಇಟ್ಕೊಂಡು ಮಾತಾಡೋಣ ನಾವು, ಯಾರ್ಯಾರಿಗೆ ಯಾವ ಕಾಲಕ್ಕೆ ಶಿಕ್ಷಣ ಸಿಕ್ತು ಅಂತ.
ನಾವ್ ಯಾಕೆ ಮುಸ್ಲಿಮರನ್ನ ಮಾತಾಡಿದಾಗ ಪಾಕಿಸ್ತಾನ ಅಂತ ಹೇಳ್ಬೇಕು? ನೀವೇ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ಕೊಟ್ರಲ್ಲ ನಿಮ್ ಸರ್ಕಾರ. ತಾಲಿಬಾನ್ ಅಫ್ಘಾನಿಸ್ತಾನ ಸರ್ಕಾರಕ್ಕೆ 200 ಕೋಟಿ ಕೊಟ್ರಲ್ವಾ? ಯಾಕೆ ಕೊಟ್ರಿ? ಇಲ್ಲಿ ಮುಸ್ಲಿಮರನ್ನ ಕಳಿಸ್ತೀವಿ ಅಲ್ಲಿಗೆಲ್ಲ ರೆಡಿ ಮಾಡಿ ಇಡಿ ಅಂತ, ಮೂಲ ಸೌಲಭ್ಯ ರಚನೆ ಮಾಡಿ ಅಂತ ಹೇಳಿ. ಒಬ್ಬ ಮೊನ್ನೆ 1 ವರ್ಷದ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗುವಾಗ ಇವರು ನಮ್ಮ ನಳಿನ್ ಕುಮಾರ್ ಕಟೀಲು ಮಂಗಳೂರಿನ ಶ್ರೀಮಂತ ಮುಸ್ಲಿಂ ಉದ್ಯಮಿಗಳೆಲ್ಲ ಪಾರ್ಟಿ ಕೊಟ್ರು. ನೆನ್ಪುಂಟಲ್ಲ ನಿಮ್ಗೆ? 100 ಕೋಟಿ ಒಡೆಯರವರು 1 ಕೋಟಿ 2 ಕೋಟಿ 5 ಕೋಟಿಯ ಕಾರಲ್ಲಿ ಓಡಾಡುವಂತ ಮುಸಲ್ಮಾನರು ಕರೆದಾಗ ಇದೇ ನಳಿನ್ ಕುಮಾರ್ ಕಟೀಲ್ ಓಡೋಡಿ ಹೋದ್ರು ಅವರ ಸನ್ಮಾನ ಸ್ವೀಕಾರ ಮಾಡ್ಲಿಕ್ಕೆ, ಅವರ ಬಿರಿಯಾನಿ ತಿನ್ಲಿಕ್ಕೆ. ಅಲ್ಲಿ ಎಷ್ಟು ಸೌಹಾರ್ದದ ಮಾತಾಡಿದ್ರು. ನನಗೆ ಸಣ್ಣದ್ರಲ್ಲೇ ಬ್ಯಾರಿಗಳ ಜೊತೆ ಗೆಳತನ, ಮುಸ್ಲಿಮರ ಗೆಳತನ. ನನ್ನ ಊರಿನಲ್ಲಿ ಸುಳ್ಯದ ಹಳ್ಳಿಯಲ್ಲಿ ನಾವು ಮುಸಲ್ಮಾನರ ಜೊತೆ ಹಿಂಗಿದ್ವಿ ಹಂಗಿದ್ವಿ, ಅವ ಅದ್ರಾಮಾನ್ ನನ್ನ ಬಾಲ್ಯ ಸ್ನೇಹಿತ, ಇವು ಉಸ್ಮಾನ್ ನನ್ನ ಮನೆಯ ಕುಟುಂಬ ಸದಸ್ಯ ಅಂತೆಲ್ಲ ಹೇಳಿಲ್ವಾ? ಈಗ ನಿಮ್ಗೆ ಶಿಕ್ಷಣ ಬೇಕು ಅಂತ, ಹಿಜಾಬ್ ಬೇಕು ಅಂತಂದ್ರೆ ಸ್ಕೂಲ್ಗೆ ಬರಬೇಡಿ, ಕಾಲೇಜಿಗೆ ಬರಬೇಡಿ, ನಿಮ್ಗಾಗಿ ಪಾಕಿಸ್ತಾನ ಮಾಡಿದೆ, ನಿಮ್ಗಾಗಿ ಅದು ಮಾಡಿದೆ ಇದು ಮಾಡಿದೆ ಅಂತ ಮಾತಾಡ್ತಾರಲ್ಲ. ಮನುಷ್ಯರೇನ್ರಿ ಇವರು? ಸ್ವಲ್ಪ ಆದ್ರೂ ನಿಮ್ಗೆ ನಾಚಿಕೆ ಇದೆಯೇನ್ರಿ? ನಳಿನ್ ಕುಮಾರ್ ಕಟೀಲ್ ಅವರೇ ಕೇಳ್ತಾ ಇದ್ದೀನಿ, ಸ್ವಲ್ಪ ಆದ್ರೂ ಕೂಡ ನಿಮಗೆ ಮನುಷ್ಯತ್ವ, ನಾಚಿಕೆ, ನೈತಿಕತೆ ಏನಾದ್ರೂ ಇದೆಯಾ? ಸುನಿಲ್ ಕುಮಾರ್ ಅವರೇ, ನೀವು 3ನೇ ಅವಧಿಗೆ ಅಸೆಂಬ್ಲಿಗೆ ಹೋಗಿದ್ದೀರಿ, ಈ ರೀತಿಯ ಮಾತಾಡೋದು. ಒಬ್ಬ ಪತ್ರಕರ್ತರಾಗಿದ್ದವರು ಪ್ರತಾಪ್ ಸಿಂಹ 2ನೇ ಅವಧಿಗೆ ಪಾರ್ಲಿಮೆಂಟಿಗೆ ಗೆದ್ದಿದ್ದಾರೆ. ಏನಂತ ಮಾತಾಡ್ತೀರಿ? ದೇಶ ವಿಭಜನೆ ಆಗುವಾಗ ನೀವು ಅಲ್ಲಿಗೆ ಹೋಗ್ಬಿಡ್ಬೇಕು ಅಂತ ಆ ಬಡಪ ಹೆಣ್ಮಕ್ಳ ಹತ್ರ ಹೇಳಿದ್ರೆ ನೀವು. ಕುಂದಾಪುರದಲ್ಲಿ ಎಷ್ಟಿದ್ದಾರೆ ತಾರನಾಥ್ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟು? ಇಲ್ಲಿ 20, 25, 50 ಪರ್ಸೆಂಟೇಜ್ ಇರುವಂತ ತಾಲೂಕುಗಳಿದೆ. ಉಳ್ಳಾಲನೋ ಬಂಟ್ವಾಲನೋ ಎಲ್ಲ ಇದೆ. ಕುಂದಾಪುರದಲ್ಲಿ ಎಷ್ಟಿದ್ದಾರೆ? 3 ರಿಂದ 5. 100ಕ್ಕೆ 3 ಜನ ಮಾತ್ರ ಅಲ್ಲಿ ಮುಸಲ್ಮಾನರು ಬ್ಯಾರಿಗಳಿರೋದು. ಕಾಲೇಜಿಗೆ ಬರುವಂತ ಹೆಣ್ಮಕ್ಳ ಸಂಖ್ಯೆ ಎಷ್ಟಿರ್ಬೋದು 100ಕ್ಕೆ ಅಲ್ಲಿ? ಅವರ ವಿರುದ್ಧ ನೀವು ಕೇಸರಿ ಶಾಲಾ ಹಾಕಿ 100 ವಿದ್ಯಾರ್ಥಿಗಳನ್ನ ಮೆರವಣಿಗೆ ಮಾಡಿಸಿದ್ರೆ ಆ ಸ್ಥಿತಿ ಹೇಗಾಗ್ಬೋದು? ಎಸ್, ಸ್ಕಾರ್ಪು ಹಿಜಾಬು ಸಮಸ್ಯೆ ಅಂತ ಅನಿಸ್ತದೆ ಅಂತ ಆದ್ರೆ, ನಿಮ್ಗೆ ಸಮವಸ್ತ್ರಕ್ಕೆ ಅದು ಧಕ್ಕೆ ತರ್ತದೆ ಅಂತ ಅನಿಸಿದ್ರೆ, ಒಂದು ಸರ್ಕಾರ ಆಗಿ, ಒಂದು ಬ್ಯೂರೋಕ್ರಾಟ್ ಆಗಿ, ಒಂದು ಜನಪ್ರತಿನಿಧಿಗಳಾಗಿ ಅದಕ್ಕೆ ಪರಿಹರಿಸಲಿಕ್ಕೆ ಬೇರೆ ವಿಧಾನ ಇಲ್ವಾ? ಪ್ರಜಾಸತ್ತಾತ್ಮಕ ವ್ಯವಸ್ಥೆಗಳಿಲ್ವಾ? ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನೀವು ಲೋಡ್ಗಟ್ಟಲೆ ಕೇಸರಿ ಶಾಲೆ ತಂದು ಕೊಟ್ಟು ಅವರ ಹತ್ರ ಅವರ ಕಣ್ಣು ಕೆಕ್ಕರಿಸಿ ಹೆಣ್ಣು ಮಕ್ಕಳ ಮುಂದೆ ಘೋಷಣೆ ಹಾಕಿಸಿ ಅವರನ್ನಲ್ಲಿ ಬೀದಿಯಲ್ಲಿ ಕೂರಿಸಿ ದೇಶದ ಮಾನ ಹರಾಜ ಇಲ್ಲಲ್ವಾ? ಬಿಡಿ, ದೇಶದ ಮಾನ ಹರಾಜಾದ್ರೆ ನಾಳೆ ಅದು ಮತ್ತೆ ನಾವು ಪಿಕಪ್ ಮಾಡ್ಕೊಳ್ಬಹುದು. ನಾಳೆ ಒಳ್ಳೆ ಆಡಳಿತಗಾರ ಬಂದ್ರೆ ಸರಿಯಾಗ್ಬೋದು. ಆದ್ರೆ ಈ ತಳಮಟ್ಟದಲ್ಲಿ ಬಿರುಕುಗಳನ್ನು ಹೆಂಗ್ ಸರಿ ಮಾಡ್ತೀರಿ? ಕಾಲೇಜಲ್ಲಿ ಮೊದಲೇ ನಾವು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಿದ್ವಿ. ಹೆಣ್ಣು ಮಕ್ಕಳು, ನಾನು ನಿನ್ನೂ ಹೇಳಿದೆ, ಹೆಣ್ಣು ಮಕ್ಕಳು ಐಕ್ಯತೆಯಿಂದಿದ್ರು. ಈಗ ಮುಸ್ಲಿಂ ಹೆಣ್ಮಕ್ಳು ಬುರ್ಕ ಹಾಕೊಂಡು ಕಾಲೇಜಿನ ಕಂಪಸ್ ಹತ್ರ ಬರುವಾಗ ಹಿಂದೂ ಹೆಣ್ಮಕ್ಳು ಕೇಸರಿ ಶಾಲಾ ಹಾಕೊಂಡು ಅವ್ರ ಎದುರುಗಡೆ ಪಾಸ್ ಆಗುವಂತ ನಿಮ್ಮ ಚಾನಲ್ ಅಲ್ಲಿ ನೋಡಿದೆ. ಎಷ್ಟು ಎಂಥ ಸ್ಥಿತಿ ಇದು? ಯಾವ ರೀತಿಯಾದಂತಹ ಸಮಾಜವನ್ನು ಬೆಳೆಸ್ತೀವಿ? ಈ ರೀತಿ ಹೊರಗಡೆ ಎಷ್ಟು ಗುದ್ದಾಟ ಮಾಡಿದವರು ನಾಳೆ ನಾಡಿದ್ದು ಸ್ಕಾರ್ಪಿಗೆ ಏನಾದ್ರೂ ಒಂದು ಪರಿಹಾರ ಬಂತು ಅಂತನ್ನಿ, ಒಂದೇ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಬೆಂಚಲ್ಲಿ ಹೆಂಗ್ ಕೂರ್ತಾರೆ? ಅಲ್ಲೂ ಗಲಾಟೆ ಮಾಡ್ಕೊಳ್ಳಲ್ವಾ? ಮನಸ್ಸಿನಲ್ಲಿ ಆಗುವಂತ ಗಾಯವನ್ನ ಮಾಯಿಸ್ಲಿಕ್ಕೆ ಎಷ್ಟು ಕಾಲ ಬೇಕು, ಎಷ್ಟು ಶತಮಾನ ಬೇಕು? ಭಾರತ ದೇಶ ವಿಭಜನೆ ಆಗುವಾಗಲೂ ಕೂಡ 10 ಲಕ್ಷ ಜನ ಸತ್ತಿದ್ದಾರೆ. 2 ಧರ್ಮದವರು ಕೂಡ ಕೊಂದಿದ್ದಾರೆ, ಸತ್ತಿದ್ದಾರೆ. ಇವತ್ತಿಗೂ ಕೂಡ ನಾವು ಅದರಿಂದ ಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಮತ್ತೆ ಮತ್ತೆ ಪದೇ ಪದೇ ರಕ್ತ ಹರಿಸುವಂತ ರಾಜಕಾರಣವೇ ನಡೀತಾ ಇದೆ. 2 ಮತೀಯವಾದಿ ಸಂಘಟನೆಗಳು ಇದನ್ನು ಅರ್ಥ ಮಾಡ್ಕೊಳ್ಳಬೇಕು ಅಂತ ಹೇಳ್ತೀನಿ. ಹೆಣ್ಣು ಮಕ್ಕಳ ಎಜುಕೇಶನ್, ಹೆಣ್ಮಕ್ಳ ಹಿಜಾಬು, ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಟು ನೀವು ಆಟ ಆಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳನ್ನ ಬಲಿಪೀಠದಲ್ಲಿ ಕೂರಿಸಿ ಆಟ ಆಡ್ತಾ ಇದ್ದೀರಿ. ನಿಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಅಲ್ಲ, ಇಡೀ ಜನರ ಬದುಕನ್ನು ನೀವು ಇವತ್ತು ಅಗ್ನಿ ಪರೀಕ್ಷೆ ಕೊಡ್ತಾ ಇದ್ದೀರಿ. ಇದು ಒಂದು ವೇಳೆ ಒಂದಿಷ್ಟು ಕಿಡಿ ಹೆಚ್ಚು ಹಾರಿ ಕೋಮುಗಲಭೆ ಆದ್ರೆ ಎಷ್ಟೋ ಮನೆಗಳ ದೀಪ ಆರ್ತದೆ. ಇದರಲ್ಲಿ ಆ ಹಂತಕ್ಕೆ ಬಂದಿದೆ. ಇದು ತುಂಬಾ ಆತಂಕದ ವಿಚಾರ. ಇದು ಮುನೀರ್ ಅವರೇ, ಈಗ ಈ ವಿವಾದವನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಒಂದು ಇಶ್ಯೂವನ್ನು ಸಾಲ್ವ್ ಮಾಡಬೇಕು. ಈಗ ಮೊನ್ನೆಯಿಂದ ಪೋಷಕರ ಜೊತೆಗೆ ಅಥವಾ ಬೇರೆ ಬೇರೆ ಸಂಘಟನೆಯವರು ನಾವು ಉಡುಪಿಯಲ್ಲಿ ನೋಡಿದೆವು, ಕುಂದಾಪುರದಲ್ಲಿ ನೋಡಿದ್ದು, ಸಭೆ ಮಾಡಿದ್ದು ಅಲ್ಲಿ ಮಾತನಾಡಿ ಬಂದ ನಿರ್ಣಯ ಉಡುಪಿಯಲ್ಲಿ, ಎಸ್ ನೀವು ಕಾಲೇಜ್ ಕ್ಯಾಂಪಸ್ಗೆ ತನಕ ಹಾಕಿಕೊಂಡು ಬನ್ನಿ, ತರಗತಿಯಲ್ಲಿ ಹಾಕಬಾರದು ಅಂತ. ಬಟ್ ಅದಕ್ಕೆ ಈ ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರು ಒಪ್ಪುವುದಿಲ್ಲ ಅಂತ. ಅಲ್ಲ, ನಂದೇನಂದ್ರೆ ಉಡುಪಿಯ ವಿಷಯದಲ್ಲಿ ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ಈಗೇನು ಒಂದು ಕೋರ್ಟ್ ರಿಟ್ ಪಿಟಿಷನ್ ಇದೆ, ಹೈಕೋರ್ಟ್ ಒಂದು ರಿಟ್ ಪಿಟಿಷನ್ ಇದೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನ ಮಾಡಿದೆ. ಇದಕ್ಕೆ ಯೂನಿಫಾರ್ಮ್ ಸಂಬಂಧಪಟ್ಟು PU ಯೂನಿಫಾರ್ಮ್ ನಾವು ಏನ್ ಮಾಡ್ಬೇಕು ಅಂತ ಹೇಳಲಿಕ್ಕೆ. ಅಲ್ಲಿಯವರೆಗೆ ಹಿಂದೆ ಏನಿತ್ತು ಯಥಾಸ್ಥಿತಿ ಮುಂದುವರಿಬೇಕು. ಹಿಂದೆ ಇದ್ದಾಗ ಯಥಾಸ್ಥಿತಿ ಉಡುಪಿ ಕಾಲೇಜಿನಲ್ಲಿ ಯಥಾಸ್ಥಿತಿ ಮುಂದುವರಿಲಿ. ಯಾಕೆ ಸ್ಕಾರ್ಪ್ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ, ಮುಂದುವರಿಲಿ. ಅವಕಾಶ ಬೇಡ, ತರಗತಿಯ ಒಳಗಡೆ ಅವಕಾಶ ಬೇಡ ಉಡುಪಿ ಕಾಲೇಜಿನಲ್ಲಿ ಅಲ್ವಾ? ಕುಂದಾಪುರ ಕಾಲೇಜಿನಲ್ಲಿ ಅಲ್ಲಿ ಅವಕಾಶ ಇತ್ತು, ಅದನ್ನು ಮುಂದುವರಿಸಿ. ನ್ಯಾಯಾಲಯ ಒಂದು ಆದೇಶ ಕೊಡುವವರೆಗೆ, ಸರ್ಕಾರ ಒಂದು ತೀರ್ಮಾನಕ್ಕೆ ಬರುವವರೆಗೆ ಉಡುಪಿ ಕಾಲೇಜಿನಲ್ಲಿ ಯಥಾಸ್ಥಿತಿ ಏನಿತ್ತು, ಸ್ಕಾರ್ಪ್ ಹಾಕ್ಲಿಕ್ಕಿಲ್ಲ, ಅದು ಮುಂದುವರಿಲಿ. ಕುಂದಾಪುರದ ಕಾಲೇಜುಗಳಲ್ಲಿ ಸ್ಕಾರ್ಪ್ ಹಾಕ್ಲಿಕ್ಕೆ ಅವಕಾಶ ಇತ್ತು, ಅದು ಮುಂದುವರಿಲಿ.
ಎಸ್, ಈಗ ನೀವು ನಳಿನ್ ಕುಮಾರ್ ಅವರು, ಸುನೀಲ್ ಕುಮಾರ್ ಅವರು ಈ ರೀತಿಯಾಗಿ ಮಾತಾಡಿದ್ರು, ಆಕ್ಷೇಪ ರೀತಿಯಲ್ಲಿ ಮಾತಾಡಿದ್ರು ಅಂತ ಹೇಳುವಂತ ವಿಚಾರ. ಈಗ ಈ ಒಂದು ವಿಚಾರವನ್ನು ಅಲ್ಲಿ ಕಾಂಪ್ರಮೈಸ್ ಮಾಡುವಂತ ಸಂದರ್ಭದಲ್ಲಿ ಎಸ್, ವಿದ್ಯಾರ್ಥಿಗಳು ಯಥಾ ಪ್ರಕಾರ ಕಾಯ್ದುಕೊಳ್ಳಿ ಅಂತ ಒಂದು ವಿಚಾರ, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಒಂದು ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಎಸ್, ಈಗ ವಿದ್ಯಾರ್ಥಿನಿಯರದು ಪಟ್ಟು, ನಾವು ಅಟ್ ಎನಿ ಕಾಸ್ಟ್ ಹಿಜಾಬ್ ಇಲ್ಲದೆ ನಾವು ತರಗತಿಗೆ ಬರುವುದೇ ಇಲ್ಲ, ನಮಗೆ ತರಗತಿ ಒಳಗಡೆ ಹಿಜಾಬ್ ಧರಿಸಿಯೇ ಆಗಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಈ ವಿದ್ಯಾರ್ಥಿನಿಯರ ಹಿಂದೆ ಇರುವಂತ, ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತ ಸಂಘಟನೆಗಳು ಅವರು ತೆಗೆದುಕೊಳ್ಳುವಂತ ನಿಲುವು ಅದು ಸಮರ್ಥನೀಯವೋ? ನೋಡಿ, ನಾನು ಹೇಳಿದ್ನಲ್ಲ, ಈಗ ನಳಿನ್ ಕುಮಾರ್ ಅಥವಾ ಸುನೀಲ್ ಕುಮಾರ್ ಅವರು ಮಾತನಾಡುವ ಮಾತು ಆಕ್ಷೇಪದ್ದಾಗಿದ್ದರೆ ನಾನು ಕೇಳುವಂಥದ್ದು, ಈ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಸಪೋರ್ಟ್ ಮಾಡ್ತಾ ಇರುವವರದು ಅಭಿಪ್ರಾಯಗಳು, ನಿಲುವುಗಳು, ಅದು ನಾನು ಆರಂಭದಲ್ಲಿ ಹೇಳಿದೆ. ಎರಡೂ ಕಡೆಯಲ್ಲಿರುವಂತ ಈ ಶಕ್ತಿಗಳು, RSS ಇರ್ಬೋದು, PFI ಇರ್ಬೋದು, ಅಥವಾ ಅವರ ರಾಜಕೀಯ ವೇದಿಕೆಗಳು, ವಿದ್ಯಾರ್ಥಿ ವೇದಿಕೆಗಳಿರ್ಬೋದು, ಇಲ್ಲಿ ಬಹಳ ತಮ್ಮ ಒಂದು ನಿಯಂತ್ರಣಕ್ಕಾಗಿ, ತಮ್ಮ ಒಂದು ಸಂಘಟನಾ ಹಿತಾಸಕ್ತಿಗಾಗಿ ಇಲ್ಲಿ ವಿದ್ಯಾರ್ಥಿನಿಯರನ್ನ ಬಲಿಪಶು ಮಾಡ್ತಾ ಇದೆ ಅಂತ ನಾನು ಹೇಳಿದೆ. ಅದರಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಕನ್ವಿನ್ಸ್ ಆಗ್ಲಿಕ್ಕೆ ಇದ್ರೂ ಕೂಡ ಇವರ ಪೊಲಿಟಿಕಲ್ ಇಂಟ್ರೆಸ್ಟ್ಗಳು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇವತ್ತು ಉಡುಪಿಯಲ್ಲಿ ಈ ವಿಚಾರಗಳನ್ನ ಮುಗಿಸ್ಲಿಕ್ಕೆ ತುಂಬಾ ಪ್ರಯತ್ನಗಳು ನಡೆದಿದೆ. ಮುಸ್ಲಿಂ ಒಕ್ಕೂಟ ಹಲವು ಸುತ್ತಿನ ಪ್ರಯತ್ನ ಮಾಡಿದೆ. ಜಿಯಬಾವ ಅಂತ ನಿವೃತ್ತ ಅಧಿಕಾರಿ ಉಡುಪಿಗೆ ಬಂದು 2-3 ದಿವಸ ಕೂತು ಒಂದು ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಒಂದು ಕಾಂಪ್ರಮೈಸ್ಗೆ ಬರ್ಲಿಕ್ಕೆ ಯಾರು ಕೂಡ ಒಪ್ಪಲಿಲ್ಲ. ಅದೇ ರೀತಿಯಲ್ಲಿ ಮುಸ್ಲಿಂ ಮುಖ್ಯವಾಹಿನಿಯ ಧಾರ್ಮಿಕ ಸಂಘಟನೆಗಳು ಕೂಡ ಆ ನಿಟ್ಟಿನಲ್ಲಿ ತುಂಬಾ ಸಾಫ್ಟ್ ಆಗಿ, ತುಂಬಾ ಸಹನೆಯಿಂದ ಪ್ರಯತ್ನವನ್ನ ಮಾಡಿದ್ರು. ಅವಕಾಶ ಸಿಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ನಿಮಗೆ ಶಿಕ್ಷಣ ಮುಖ್ಯ, ನೀವು ತರಗತಿಗೆ ಹೋಗಿ ಅಂತ ಒಂದಷ್ಟು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಕೂಡ ಹೇಳಿದಂತ ವಿಚಾರ, ನೀವು ಹೇಳುವಂತ ಅದನ್ನು ಅದು ಪರಿಹಾರ ಆಗ್ತಾ ಇತ್ತು ಏನೋ, ಅದು ಆಗ್ತಾ. ಅದೇ ಸಂದರ್ಭದಲ್ಲಿ ಇವರಿಗೆ ಅದು ಬೇಕಾಗಿರ್ಲಿಲ್ಲ. ಬಿಜೆಪಿಗೆ ಕುಂದಾಪುರದಲ್ಲಿ ಅಷ್ಟು ಇಶ್ಯೂ ಒಂದೇ ದಿನಕ್ಕೆ ಎದ್ದು ಬಂತಲ್ಲ, ಒಂದೇ ದಿನಕ್ಕೆ. ಇಲ್ಲಿ ಏನೋ ಆ ಪ್ರಯತ್ನಗಳು ನಡೀತಾ ಇತ್ತು, ಜನ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಮುಸ್ಲಿಂ ಕಮ್ಯುನಿಟಿಯಲ್ಲಿಯೂ ಕೂಡ ಎಲ್ಲರೂ ಕೂಡ ಬಹುತೇಕ ಜನ ಕೂಡ ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ನ್ಯಾಯಾಲಯದಲ್ಲಿದೆ, ಸರ್ಕಾರ ಏನೋ ಮಾಡತ್ತೆ ಅಂತ ಇದೆ, ಅಲ್ಲಿಯವರೆಗೆ ಕಾಯೋಣ ಆದೇಶ ಬರೋವರೆಗೂ ಅಂತಿತ್ತು. ಆದ್ರೆ ದಿಢೀರಾಗಿ ಕುಂದಾಪುರದಲ್ಲಿ ಕೇಸರಿ ಶಾಲೆ ಹಾಕೊಂಡ್ಬಂದು ಕೂತದಲ್ಲ, ಅಲ್ಲಿ ವಿವಾದ ಈಗ ಉಡುಪಿಯಲ್ಲಿ ಸಟ್ಲ್ ಆದ್ರೂ ಇನ್ನೊಂದು ಕಡೆ ಸಟ್ಲ್ ಆಗಲ್ಲ. ಪರಿಸ್ಥಿತಿಗೆ ಅಲ್ಲಿಗೆ ನಾ ಹೇಳಿದ್ದು, ಇದು ರಾಜಕೀಯ ದುರುದ್ದೇಶದ ಪ್ರಕರಣ. ಇದು ಒಂದು. ಇದರ ಆಚೆಗೆ ನಾವು ನೋಡಬೇಕಾಗುವಂತಹದ್ದು, ಇದನ್ನ ಬೇರೆ ಬೇರೆ ಆಯಾಮಗಳಿದಾವೆ ಇದರಲ್ಲಿ. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ, ಯಾವಾಗ ಸುನಿಲ್ ಮಾತಾಡ್ತಾ ಹೇಳಿದ್ರಲ್ಲ, ಈಗ ಇವತ್ತು ನೋಡುವಾಗ ಬೇರೆ ಬೇರೆ ಕಾಲೇಜುಗಳಲ್ಲಿ 100 ಗಟ್ಟಲೆ ವಿದ್ಯಾರ್ಥಿಗಳು ಘೋಷಣೆ ಆಗ್ತಾ, ಮೆರವಣಿಗೆ ಮಾಡ್ತಾ, ಆವೇಶದಿಂದ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇದೇ ವಿದ್ಯಾರ್ಥಿಗಳು ಇವರು ನಾಳೆ ಶಿಕ್ಷಣ ಮುಗಿಸಿ ಹೊರಗಡೆ ಬಂದಾಗ ಇವರಿಗೆ ಉದ್ಯೋಗಕ್ಕೆ ಗ್ಯಾರಂಟಿ ಇದೆಯಾ? ಅವರ ಭವಿಷ್ಯ ಇರೋದನ್ನು ಕಾಲೇಜಿಗೆ ಯಾಕೆ ಹೋಗ್ತಾರೆ? ಇವರು ನಮ್ಮ ಸುನಿಲ್ ಹೇಳಿದ್ರು, ಇವತ್ತು ಮಂತ್ರಿ ಸಚಿವರು ಹೇಳಿದ್ರು, ಅಲ್ಲ ಪ್ರತಾಪ್ ಸಿಂಹ ಏನು ಹೇಳಿದ್ರು, ಏನು ನೀವು ಕಾಲೇಜಿಗೆ ಬರೋದು ಜಾಬ್ಗಾಗಿ, ಹಿಜಾಬ್ಗಾಗಿ ಅಲ್ಲ ಅಂತ ಅಲ್ವಾ? ನಾವು ಜಾಬ್ಗಾಗಿ ಬರ್ತಾ ಇದ್ದೀವಿ ಸ್ವಾಮಿ. ಉದ್ಯೋಗ ಇದೆಯಾ? ಜಾಬ್ ಇದೆಯಾ? ಕಲ್ತು ಬಂದ ಮೇಲೆ ಉದ್ಯೋಗದ ಗ್ಯಾರಂಟಿ ಇದೆಯಾ? ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಲ್ವಾ? ಈ ವಿದ್ಯಾರ್ಥಿಗಳು ಅದಕ್ಕಾಗಿ ಹೋರಾಟ ಮಾಡಿದ್ರೆ, ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ 4 ಲಕ್ಷ ಉದ್ಯೋಗಗಳು ಕರ್ನಾಟಕ ಬಾಕಿ ಇದೆ. ನಿಮ್ಮ ಲೆಕ್ಕ ತಪ್ಪಿದೆ. ಕೇವಲ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ನಲ್ಲಿ 2,60,000 ಉದ್ಯೋಗಗಳ ಖಾಲಿ ಇದಾವೆ. ಇಡೀ ಕೇಂದ್ರದ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ಹೋದ್ರೆ 20 ಲಕ್ಷಕ್ಕಿಂತ ಹೆಚ್ಚು ಸೆಂಟ್ರಲ್ ಗವರ್ಮೆಂಟ್ ಉದ್ಯೋಗಗಳು ಖಾಲಿ ಇದಾವೆ, ಭರ್ತಿ ಆಗ್ಲಿಲ್ಲ. ಅದರಿಂದಾಗಿ ಒಟ್ಟು ಹೆಚ್ಚು ಕಮ್ಮಿ ಒಂದು 30-40 ಲಕ್ಷ ಉದ್ಯೋಗಗಳು ಈ ದೇಶದಲ್ಲಿ ಸರ್ಕಾರಿ ಇಲಾಖೆಯ ಉದ್ಯೋಗಗಳು ಖಾಲಿ ಇದಾವೆ. ಈ ವಿದ್ಯಾರ್ಥಿಗಳು ಅದಕ್ಕಾಗಿ ಆಗ್ರಹಿಸಿದ್ರೆ, ಮೆರವಣಿಗೆ ಮಾಡಿದ್ರೆ, ಘೋಷಣೆ ಹಾಕಿದ್ರೆ, ಧರ್ಮದ ಘೋಷಣೆ ಬೇಕೇನ್ರಿ? ತಕ್ಬೀರೋ, ಜೈ ಶ್ರೀರಾಮೋ, ಹರಾನ ಮಹಾದೇವ್ ಘೋಷಣೆ ಬೇಕಾ? ವಿದ್ಯಾರ್ಥಿಗಳು ಘೋಷಣೆಗೆ ಹೋಗ್ಬೇಕಾಗಿದ್ದು ಯಾವುದು? ಎಜುಕೇಶನ್ ಫಾರ್ ಆಲ್, ಎಂಪ್ಲಾಯ್ಮೆಂಟ್ ಫಾರ್ ಆಲ್. ಶಿಕ್ಷಣದ ಹಕ್ಕು ಎಲ್ರಿಗೂ ಸಿಕ್ಲಿಂತಲ್ವಾ? ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ ನಮ್ಮ ಹಕ್ಕು, ಮೂಲಭೂತ ಹಕ್ಕು ಮಾಡಿ ಅಂತ ಕೇಳಬೇಕಿತ್ತು. ಆದ್ರೆ ನಾವು ಇವತ್ತು ಧರ್ಮದ ಸಂಕೇತಗಳನ್ನು ಬಳಸುವಂತದ್ದು ನಮ್ಮ ಸಂವಿಧಾನಬದ್ಧ ಹಕ್ಕು ಅಂತ ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಉದ್ಯೋಗ ಮೂಲಭೂತ ಹಕ್ಕು ಅಂತ ಮಾಡಿದ್ರೆ ಎಲ್ರಿಗೂ ಉದ್ಯೋಗ ಸಿಗ್ತಾ ಇರ್ಲಿಲ್ವಾ? ಈ ವಿದ್ಯಾರ್ಥಿಗಳ ಬೇಡಿಕೆ ಅದಲ್ಲ ಆಗ್ಬೇಕಾಗಿರೋದು. ಆದ್ರೆ ಇಲ್ಲಿ ಅನಗತ್ಯವಾಗಿ ಆ ಹೆಣ್ಣು ಮಕ್ಕಳನ್ನು ಇವತ್ತು ಕಾಲೇಜಿನಿಂದ ಹೊರಗಡೆ ಕೂರಿಸುವಂತ ಒಂದು ಪ್ರಯತ್ನ ಮಾಡಿ ಇವತ್ತು ಒಟ್ಟು ಈ ಜಿಲ್ಲೆಯ ಚರ್ಚೆಯ ದಿಕ್ಕನ್ನು ತಪ್ಪಿಸಿದ್ದಾರೆ. ಇವತ್ತು ನನಗೆ ಹೇಳಲಿಕ್ಕೆ ಇರುವಂತಹದ್ದು, ನಾನು ವಿನಂತಿ ಮಾಡುವಂತಹದ್ದು ವಿದ್ಯಾರ್ಥಿಗಳಲ್ಲಿ, ಅವರ ಪೋಷಕರಲ್ಲಿ, ನಾಗರಿಕರಲ್ಲಿ, ಈ ರಾಜಕೀಯ ಆಟಕ್ಕೆ ನೀವು ಬಲಿಪಶು ಆಗಬೇಡಿ. ಪದೇ ಪದೇ ಇದು ಸಂಭವಿಸ್ತಾ ಇದೆ. ಇದರಿಂದ ಪಾಠ ಕಲಿತ್ಕೊಳ್ಳಿ. ಇದು ಚುನಾವಣಾ ಗಿಮಿಕ್ ಅಷ್ಟೇ. ನಿಮ್ಮ ಮಕ್ಕಳ ಬಾಕಿ ಇರುವಂತಹ ಶಾಲೆಯ ಕಾಲೇಜಲ್ಲಿ ಫೀಸ್ ಕಟ್ಟಲಿಕ್ಕೆ ಇವರು ಯಾರು ಬರಲ್ಲ.
ಶಾಲಾ ಕಾಲೇಜುಗಳಿಂದ ನಿಮ್ಮ ಮಕ್ಕಳನ್ನು ಹೊರಗೆ ಹಾಕ್ತಾರೆ. ಎಷ್ಟೋ ಖಾಸಗಿ ಪ್ರೈಮರಿ ಸ್ಕೂಲ್ಗಳಲ್ಲಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಫೀಸ್ ಕಟ್ಟಲಿಲ್ಲ ಅಂತ ಹೇಳ್ಕೊಂಡು ಬಾಕಿ ಇದೆ ಅಂತ ಆ ಸ್ಕೂಲಿನ ವಾಟ್ಸ್ಆಪ್ ಗುಂಪಲ್ಲಿ ಹಾಕ್ತಾ ಇದ್ದಾರೆ. ತಂದೆ ತಾಯಿ ಹೆಸರು ಹಾಕಿ ಎಷ್ಟು ಬಾಕಿ ಇದೆ ಕಟ್ಟಿ ಅಂತ ಮಾನಹರಾಜು ಆಗ್ತಾ ಇದ್ದಾರೆ. ಮಕ್ಕಳನ್ನು ಹೊರಗೆ ನಿಲ್ಲಿಸ್ತಾ ಇದ್ದಾರೆ. ಪೇರೆಂಟ್ಸ್ ಬಂದ್ರೆ ಅವರಿಗೆ ಅವರ ಮಾರ್ಕ್ಸ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ದುಡ್ಡು ಕಟ್ಟಿ ಬನ್ನಿ ಅಂತ. ಜನರ ಕೈಯಲ್ಲಿ ದುಡ್ಡಿಲ್ಲ, ಚಿನ್ನ ಅಡವಿಟ್ಟದು ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಂಥದ್ದನ್ನೆಲ್ಲ ಪರಿಹರಿಸಲಿಕ್ಕೆ ಸಂಘಟನೆಗಳು ಬರ್ತಾವ? ಧರ್ಮ ರಕ್ಷಣೆ ಗುತ್ತಿಗೆದಾರರು ಬರ್ತಾರ ನಿಮ್ ಜೊತೆ? ಇಲ್ಲಲ್ಲ. ಮತ್ತೆ ಯಾಕೆ ನೀವು ಅವರು ಹಿಂದೆ ಹೋಗ್ತೀರಿ? ಮೊನ್ನೆ ಕಿನ್ನಿಗೋಲಲ್ಲಿ ಒಂದು ತಾಯಿ ಕೇಳಿದ್ಲಲ್ಲ, ಕೇಸರಿ ಚಾಲಾಕಿದ ವಿದ್ಯಾರ್ಥಿ ಜೊತೆ, ದಿನ ಫೀಸ್ ಕಟ್ಟೋದು ನಾನು, ಸಂಘಟನೆಯವರಲ್ಲ ಅಂತ. ಇದನ್ನ ಪೋಷಕರು ಅರ್ಥ ಮಾಡ್ಕೊಳ್ಬೇಕು, ನಾಗರಿಕರು ಅರ್ಥ ಮಾಡಿ. ಶಿಕ್ಷಣ ವ್ಯಾಪಾರೀಕರಣ ಆಗಿದೆ, ಆರೋಗ್ಯದ ವ್ಯಾಪಾರ ನಡೀತಾ ಇದೆ, ಉದ್ಯೋಗ ಯಾರಿಗೂ ಸಿಗ್ತಾ ಇಲ್ಲ. ಇಂತಹ ಪ್ರಶ್ನೆ ನಮ್ಮ ಬದುಕಿನ ಮೂಲಭೂತ ಪ್ರಶ್ನೆಗಳು. ಇದರ ವಿರುದ್ಧ ಮಾತಾಡಬೇಕಾದಂತ ನಾವು ಅನಗತ್ಯವಾದಂಥ ವಿಚಾರಗಳನ್ನ ಮಾತಾಡಿಕೊಂಡು ಪರಸ್ಪರ ಕಿತ್ತಾಟ ಮಾಡುವ ರೀತಿಯಲ್ಲಿ ಒಂದು ಯೋಜಿತವಾದಂಥ ಕಾರ್ಯ ಇದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ನಾಗರಿಕರು ಅನ್ನುವಂಥದ್ದು ಒಂದು ನನ್ನ ವಿನಂತಿ. ಎಸ್ 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 ಇದು ಮುನೀರ್ ಅವರೇ, ಈ ನಡುವೆ ಎಲ್ಲ ಚರ್ಚೆಗಳ ನಡುವೆ ಆಚೆ ಮತ್ತು ಈಚೆ ಇಂಥವರ ಹತ್ರ ಬರುವಂಥದ್ದು ಸಂವಿಧಾನದತ್ತವಾದಂಥ ವಿಚಾರ, ಸಂವಿಧಾನದತ್ತವಾದಂಥ ಹಕ್ಕುಗಳು. ಆ ಕಾರಣಕ್ಕಾಗಿ ನಾವು ಕೇಳ್ತೇವೆ, ನಾವು ಕ್ಲೇಮ್ ಮಾಡ್ತೇವೆ, ಅದರ ಬಗ್ಗೆ ಮಾತ್ರ ನಾವು ಮಾತಾಡಿದ್ದು ಅಂತ. ಈಗ ನೀವು ಹೇಳಿದಂಥ ಉದ್ಯೋಗದ ಅಥವಾ ಫೀಸ್ ಇದ್ದೋ ಶುಲ್ಕ ಬಾಕಿ ಇದ್ದದಕ್ಕೆ ಒತ್ತಾಯ ಮಾಡಿದೋ ಇದೆಲ್ಲವನ್ನು ಬದಿಗೆ ಇಟ್ಟು ನಾಳೆ ನಮಗೆ ಉದ್ಯೋಗ ಕೊಡ್ತಾರಾ ಇದನ್ನು ಕೂಡ ಬದಿಗೆ ಇಟ್ಟು ನಮ್ಮದು ಸಂವಿಧಾನದತ್ತವಾದಂಥ ಹಕ್ಕು, ಅದಕ್ಕಾಗಿ ನಾವು ಮಾತಾಡ್ತಾ ಇದ್ದೇವೆ ಅಂತ ಈಗ ಎರಡೂ ಕಡೆಯವರು ನಿಂತು ಮಾತಾಡ್ತಾ ಇದ್ದಾರೆ. ಸಂವಿಧಾನಬದ್ಧ ಹಕ್ಕು ಅಂದ್ರೆ ಕೇವಲ ಧಾರ್ಮಿಕ ಪ್ರಶ್ನೆಯಲ್ಲಿ ಮಾತ್ರ ಇವರು. ಉದ್ಯೋಗ ಶಿಕ್ಷಣ ಸಂವಿಧಾನಬದ್ಧ ಹಕ್ಕಲ್ವಾ? ಸಿಗ್ತಾ ಇದೆಯಾ ನೋಡಿ. ನೀವೀಗ ನಾನು ಮಾತಾಡ್ಬೇಕು ಅಂತ ಇದ್ದೆ, ಈಗ ಮತ್ತೆ ಪ್ರಶ್ನೆ ಅವಕಾಶ ಸಿಗ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತು ಇವರು ಮಾತಾಡುವಾಗ ಮಂತ್ರಿಗಳು ಜನಪ್ರತಿನಿಧಿಗಳು ಹೇಳ್ತಾರೆ ಏನು ಅಂದ್ರೆ ಸಮವಸ್ತ್ರ ಅನ್ನುವಂತಹದ್ದು ಬಡವ ಶ್ರೀಮಂತ ಅಂತ ಗೊತ್ತಾಗಬಾರ್ದು, ಹಿಂದೂ ಮುಸ್ಲಿಂ ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡಿದೀವಿ ಅಂತ ಅಲ್ವಾ? ಯಾಕೆ ಗೊತ್ತಾಗಲ್ಲ ಸ್ವಾಮಿ? ಕ್ಲಾಸ್ ರೂಮಲ್ಲಿ ಸ್ವಲ್ಪ ಅನುಕೂಲ ಇದ್ದವರು 4-5 ಜೊತೆ ಯೂನಿಫಾರ್ಮ್ ಇರ್ತದೆ ಅವರ ಹತ್ರ. ಕೆಲವರು ದಿನ ಮನೆಗೆ ಬಂದು ಸಾಯಂಕಾಲ ಒಗೆದು ಹರಿದು ಹೋಗ್ತಾರೆ, ಬಣ್ಣ ಮಾಸಿರುತ್ತೆ. ಗೊತ್ತಾಗಲ್ವ ಯಾರು ಶ್ರೀಮಂತ ಅವರು? ನಿಮಗೆ ದೂರದಲ್ಲಿ ನೋಡುವವರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಒಟ್ಟಿಗೆ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಬೆಂಚಲ್ಲಿ ಕೂತವ್ರಿಗೆ ಗೊತ್ತಾಗತ್ತೆ ಬಣ್ಣ ಮಾಸಿರುವ ಯೂನಿಫಾರ್ಮ್ ಯಾರ್ದು, ಹೊಸ ಯೂನಿಫಾರ್ಮ್ ಯಾರ್ದು ಅಂತ. ಅದಿರ್ಲಿ, ನೀವು ಶಿಕ್ಷಣದಲ್ಲಿ ಸಮಾನತೆ ತರಲಿಕ್ಕಾಗಿ ಯೂನಿಫಾರ್ಮ್ ಅಂತ ಹೇಳ್ತೀರಲ್ಲ, ಈ ಸರ್ಕಾರಿ ಕಾಲೇಜುಗಳಿಗೆ ಹೋಗ್ತಾರಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಏನಿದೆ? ಅಲ್ಲಿ ಲ್ಯಾಬ್ ಇದೆಯಾ ಸರಿಯಾಗಿ? ಟೀಚರ್ಸ್ ಇದಾರಾ? ಬೆಂಚ್ ಇದೆಯಾ? ವಾಶ್ರೂಮ್ ಇದೆಯಾ? ಟಾಯ್ಲೆಟ್ ಇದೆಯಾ? ಏನಿದೆ? ಅದೇ ಆ ಪಕ್ಕದಲ್ಲಿ ಖಾಸಗಿ ಆದವರಂತೂ ಇಲ್ಲಿ ಬೇಕಾದಷ್ಟು ಸ್ಕೂಲ್ಗಳಿದೆ, ಕಾಲೇಜುಗಳಿದೆ. ಅಲ್ಲಿ ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKGಗಳಲ್ಲಿ ಏರ್ ಕಂಡೀಷನ್ ಕ್ಲಾಸ್ ರೂಮ್ಸ್ ಇದೆ. ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟವರು ಏರ್ ಕಂಡೀಷನ್ ರೂಮಲ್ಲಿ ಕಲಿತಾರೆ. ನೀವು ಅಲ್ಲಿ ಹೋಗಿ ಸರ್ಕಾರಿ ಕಾಲೇಜಿನಲ್ಲಿ ಟೀಚರ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಸರಿಯಾದ ಶಿಕ್ಷಣ ಪಡಿಲಿಕ್ಕೆ ಆಗ್ತಾ ಇಲ್ಲ. ಇದು ಒಂದು ಸಮಾನತೆಯಾ? ಯೂನಿಫಾರ್ಮ್ ಇದೆಯಾ? ಇಲ್ಲಿ ಸಮಾನತೆ ಇದೆಯಾ? ಶಿಕ್ಷಣದಲ್ಲಿ ಸಮಾನತೆ ಎಲ್ಲಿದೆ? ಈ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ನಾನು ಇನ್ನೊಂದು ಬಹಳ ಪ್ರಧಾನವಾಗಿ ತರನಾಥ್ ಹೇಳಲಿಕ್ಕೆ ಬಯಸೋದು, ಶಿಕ್ಷಣದ ವಿಚಾರಕ್ಕೆ ಮಾತಾಡುವಾಗ ಆಯ್ತು, ಈಗ ಇಷ್ಟೆಲ್ಲ ಮಾತನಾಡುವಾಗ ಒಂದು 50-60 ವರ್ಷಗಳ ಹಿಂದೆ ಯಾರಿಗೆಲ್ಲ ಶಿಕ್ಷಣ ಇತ್ತು ಮುನೀರ್ ಅವರೇ? ಯಾರೆಲ್ಲ ಗೇಟಿನ ಹೊರಗಡೆ ಇದ್ರು? ಈ ಕೆಳಜಾತಿಯವರಿಗೆ ಎಲ್ಲಿತ್ತು? ಈಗ ನಾವೆಲ್ಲ ಅದೇ ಹಿನ್ನೆಲೆಯಿಂದ ಬಂದವರು, ಕಾರ್ಮಿಕರ, ಬೀಡಿ ಕಾರ್ಮಿಕರ ಮಕ್ಕಳು ನಾವು, ಅಥವಾ ಇನ್ನೊಂದು ದುಡಿದು ತಿನ್ನುವಂತ ಕುಟುಂಬದಿಂದ ಬಂದವರು. ನಮ್ಗೆ ನಮ್ಮಂತವರಿಗೆಲ್ಲ ಎಲ್ಲಿತ್ತು ಶಿಕ್ಷಣ ಪಡೆಯುವಂತ ಅವಕಾಶ? ಎಷ್ಟು ಯೂನಿಫಾರ್ಮ್ ಮಾಡಿದ್ರು ಕೂಡ ಯೂನಿಫಾರ್ಮ್ ಹೊಲಿಸುವಂತ ಸಾಮರ್ಥ್ಯ ಇತ್ತ ನಮ್ಗೆ? ಅಥವಾ ಅದಕ್ಕಿಂತ ಹಿಂದೆ ಹೋದ್ರೆ ಯಾವ್ಯಾವ ಜಾತಿಯ ಕಾರಣಕ್ಕಾಗಿ ಯಾರ್ಯಾರನ್ನ ನೀವು ಶಾಲೆಗಳಿಂದ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ಲಿಲ್ವಾ? ಯಾವುದೋ ಒಂದು ಕಲ್ತ್ರೆ ನಿಮ್ಮ ಕಿವಿಗೆ ಕಾದ ಸೀಸ ಹಾಕ್ಬೇಕು ಅಂತ ಹೇಳಿಲ್ವಾ? ಶಿಕ್ಷಣ ಇದೆಲ್ಲ ಚರ್ಚೆಗೆ ಹೋದ್ರೆ ಎಲ್ಲೆಲ್ಲೋ ಹೋಗ್ತದೆ. ನಾನು ಆ ವಿಚಾರಕ್ಕೆ ಈ ಸಂದರ್ಭದಲ್ಲಿ ನಾನು ಹೋಗ್ಲಿಕ್ಕೆ ಬಯಸುವುದಿಲ್ಲ. ಆದ್ರೆ ನಾನು ಹೇಳಲಿಕ್ಕೆ ಬಯಸುವಂತಹದ್ದು, ಇಲ್ಲಿ ಮಂಗಳೂರಿನಲ್ಲಿ ಶಿಕ್ಷಣದಲ್ಲಿ ಈಗ ಎಲ್ಲ ಕಾಣ್ತಾ ಇರುವಂತ ಕಾಲೇಜುಗಳೆಲ್ಲವೂ ಅದರಲ್ಲಿ ನೋಡಿ, ಮಕ್ಕಳೆಲ್ಲ ನಿಮ್ ಟಿವಿಯಲ್ಲಿ ಎಲ್ಲ ಬಡವರ ಮನೆಯ ಮಕ್ಕಳು, ಕಾರ್ಮಿಕರ ಮಕ್ಕಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮಕ್ಕಳು, ಅವರೆಲ್ಲರೂ ಕೂಡ ಮೆರವಣಿಗೆ ಹೋಗ್ತಾ ಇದಾರಲ್ಲ. ಆದ್ರೆ ಶ್ರೀಮಂತರ ಮಕ್ಕಳು ಕಲಿಯುವಂತ ಶಾಲಾ ಕಾಲೇಜುಗಳು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೇ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಎಲ್ಲಿ? SLC ನಂತರ ಕಾಲೇಜುಗಳಲ್ಲಿ, ಶಾಲೆಗಳನ್ನು ಮಾತಾಡ್ತಾ ಇಲ್ಲ ನಾನು, ಕಾಲೇಜುಗಳಲ್ಲಿ. ಅದರಲ್ಲಿ ಕರ್ನಾಟಕ ಜಿಲ್ಲೆಯವರಿದ್ದಾರೆ, ಹೊರ ಜಿಲ್ಲೆಯವರಿದ್ದಾರೆ, ಹೊರ ರಾಜ್ಯದಲ್ಲಿದ್ದಾರೆ, ಹೊರ ದೇಶಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಮಂಗಳೂರಿನ, ಉಡುಪಿಯಲ್ಲಿ 10 ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ. ಒಂದು 15-20 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ, 10-20 ವೃತ್ತಿಪರ ಕಾಲೇಜುಗಳಿದ್ದಾವೆ. ಇವುಗಳಲ್ಲೆಲ್ಲ ಕಲಿತಾ ಇರುವಂತವ್ರು ಯಾರು ಸ್ವಾಮಿ? ಇವರೆಲ್ಲ ಮಾತಾಡ್ಬೇಕಿದ್ರದ ಮಾಲೀಕರು. ನಾನು ಹೇಳುವಂತಹದ್ದು ಅದು ಎನಪೋಯ ಗ್ರೂಪ್ ಇರ್ಬೋದು, AJ ಗ್ರೂಪ್ ಇರ್ಬೋದು, ಕರಾವಳಿ ಗ್ರೂಪ್ ಇರ್ಬೋದು, ಮಹೇಶ್ ಇರ್ಬೋದು, ನಮ್ಮ MB ಪುರಾಣಿಕರ ಶಾರದಾ ಸ್ಕೂಲ್ಸ್ ಇರ್ಬೋದು,
ಮಾತಾಡ್ರಿ. ನಿಮ್ಮ ಸ್ಕೂಲಲ್ಲಿ ಏನು ಇದಿದೆಯಾ, ಸ್ಕಾರ್ಪಿಗೆ ಅವಕಾಶ ಉಂಟಾ ಇಲ್ಲ ಅಂತ ಹೇಳಿ. ಯಾಕೆ ಈ ಶಾಲೆಗಳದ್ದೇ ಮಾತ್ರ ಚರ್ಚೆ ಆಗೋದು? ವಿದೇಶಗಳಿಂದ ಬಂದು ಕಲಿಯುವಂಥವ್ರು ಸ್ಕಾರ್ಪಿಗೆ ಆಗ್ತಾರಾ ಇಲ್ವ ಅಂತ ಮೆಡಿಕಲ್ ಕಾಲೇಜ್ ಅವರು ಹೇಳಿ. ಯಾಕೆ ಮಾತಾಡಲ್ಲ? ನೀವು ಸಮಾನತೆ ತರ್ತೀರಾ ಅಂತ ಆದರೆ ಎಲ್ರಿಗೂ ತಾನೆ. ಸರ್ಕಾರಿ ಕಾಲೇಜು ಅನುದಾನಿತ ಕಾಲೇಜುಗಳಿಗೆಲ್ಲ ಮಾತ್ರ ಯಾಕೆ? ಇಲ್ಲಿನ 10 ಮೆಡಿಕಲ್ ಕಾಲೇಜುಗಳಲ್ಲಿಯೂ ಕೂಡ ಸಮವಸ್ತ್ರದ ಪರಿಸ್ಥಿತಿ ಏನಿದೆ ಅಂತ ಅದರ ಮಾಲೀಕರುಗಳು ಕೂಡ ಮಾತಾಡಬೇಕು, ಸರ್ಕಾರಗಳು ಕೊಡಬೇಕು, ಮಾತಾಡಬೇಕು, ಜನಪ್ರತಿನಿಧಿ ಮಾತಾಡಬೇಕು. ಈಗ ಹೇಳಿದ್ರಲ್ಲ ನಳಿನ್ ಕುಮಾರ್ ಕಟೀಲು, ಎಲ್ರಿಗೂ ಸಮಾನತೆ, ನಿಮಗೆ ಹಿಜಾಬ್ ಬೇಕು ಅಂತಾದ್ರೆ ನೀವು ಶಿಕ್ಷಣ ಸಂಸ್ಥೆಗೆ ಬರಬೇಡಿ ಅಂತ ಹೇಳಿದ್ರಲ್ಲ. ಹೋಗಿ ಶಿಕ್ಷಣ ಸಂಸ್ಥೆಯಲ್ಲಿ ನೋಡಿ, ಶ್ರೀಮಂತರು ಶಿಕ್ಷಣದ ವ್ಯಾಪಾರ ಮಾಡುವಂಥವರು ಲಕ್ಷಾಂತರ ರೂಪಾಯಿ ಫೀಸು ಪಡ್ಕೊಂಡು ಶ್ರೀಮಂತರ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಸಂಸ್ಥೆಗಳಲ್ಲಿ ಯೂನಿಫಾರ್ಮ್ ಪದ್ಧತಿ ಏನಿತ್ತು ಅಂತ ಕೇಳಿ. ನೀವು ಯಾಕೆ ಸರ್ಕಾರಿ ಶಾಲೆಗಳು, ಬಡವರು ಕಲಿಯುವಂಥ ಶಾಲೆಗಳಲ್ಲಿ ಮಾತ್ರ ಇದನ್ನು ಮಾತಾಡ್ತೀರಿ? ನಾನು ಹೇಳುವಂಥದ್ದು, ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶ ಇದೆ ಅಂತಾದರೆ ಬೇರೆ ಈ ಸಂಸ್ಥೆಗಳಲ್ಲಿ ಯಾಕಿಲ್ಲ? ಅದಕ್ಕಾಗಿ ನಾನು ಹೇಳುವಂಥದ್ದು, ಈ ಶಿಕ್ಷಣ ಸಂಸ್ಥೆಯ ಮಾಲೀಕರುಗಳು ಅವರು ಮಾತಾಡಬೇಕು. ಅವರು ಕೂಡ ಈ ಸಮಾಜದಲ್ಲಿ ಒಂದು ಒಪಿನಿಯನ್ ಮೇಕರ್ಸ್ ಅವರು. ಎಲ್ಲಾ ಪಕ್ಷಗಳಿಗೂ ಕೂಡ ಖಜಾನೆ ಅವರು. ದಕ್ಷಿಣ ಕನ್ನಡ ಜಿಲ್ಲೆ 10 ಮೆಡಿಕಲ್ ಕಾಲೇಜುಗಳ ದಣಿಗಳು, ಅದು ಮಣಿಪಾಲ್ನ ದಣಿಗಳಿರ್ಬೋದು, ಅಥವಾ ನಿಟ್ಟೆಯ ದಣಿಗಳಿರ್ಬೋದು, ಅಥವಾ ದೇರ್ಲಕಟ್ಟೆ ಎನಪಾಯ ದಣಿಗಳಿರ್ಬೋದು. ಇವರೆಲ್ಲರೂ ಎಲ್ಲಾ ಪಕ್ಷಗಳಿಗೂ ಕೂಡ ಇವರು ಖಜಾನೆ. ಎಲ್ಲ ಆಡಳಿತ ಪಕ್ಷ, ವಿರೋಧ ಪಕ್ಷಗಳಿಗೆ ರಾಜಕೀಯವಾಗಿ ಇವರು ಖಜಾನೆ. ಇವರು ಮಾತಾಡಬೇಕು. ಇವರು ಒಪಿನಿಯನ್ ಮೇಕರ್ಸ್. ಇವರು ಇದು ನೀತಿಗಳನ್ನು ರೂಪಿಸುವವರು. ಲಾಗಳನ್ನ, ಕಾನೂನುಗಳು ಇವರಿಗೆ ಬೇಕಾಗಿ ಬರ್ತವೆ. ಇವರು ಮಾತಾಡಬೇಕು, ಇದು ಬೇಕಾ ಬೇಡವಾ ಅಂತ. ಬೇಕು ಅಂತಾದ್ರೆ ಎಲ್ರಿಗೂ ಇರಲಿ, ಬೇಡ ಅಂತಾದ್ರೆ ಯಾವ ಕಾಲೇಜುಗಳಲ್ಲಿ ಬೇಡ. ವಿದೇಶಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಅದನ್ನೇ ಕಂಪಲ್ಸರಿ ಮಾಡಿ. ಭಾರತಕ್ಕೆ ಕಾಲೇಜುಗಳಿಗೆ ಬಂದ್ರೆ ಇಲ್ಲಿ ಸ್ಕಾರ್ಪ್ ಹಾಕ್ಲಿಕ್ಕಿಲ್ಲ ಅಂತ. ಈ ರೀತಿಯಾದಂತೆ ಎಲ್ಲಕ್ಕೂ ಬೇರೆ ಬೇರೆ ಆಯಾಮಗಳಿದೆ. ನಾವಿಲ್ಲಿ ಜನಸಾಮಾನ್ಯರು, ಅವರ ಮನೆಯ ಮಕ್ಕಳು ಇವತ್ತು ಕಿತ್ತಾರ್ಥ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ನಾವು ಎಷ್ಟು ಕಾಲದಿಂದ ಕೇಳ್ತಾ ಇದ್ದೀವಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು, ಉಡುಪಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳ್ತಾ ಇದ್ವಿ. ಕೊಟ್ರಾ? ಕೊಡ್ಲಿಲ್ಲಲ್ಲ. ಮತ್ತೆ 2 ಹೊಸದಾಗಿ ಖಾಸಗಿ ದನಿಗಳಿಗೆ ಕೊಡ್ಲಿಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರ ಬಗ್ಗೆ ನಮಗೆ ಚರ್ಚೆ ಬೇಡ, ಅದರ ಬಗ್ಗೆ ನಮಗೆ ವಿಚಾರಗಳು ಬೇಡ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ವಿದ್ಯಾರ್ಥಿಗಳು ಬರ್ತೀರಾ ಹೋರಾಟಕ್ಕೆ? ಹೋರಾಟಕ್ಕೆ ಬರ್ತೀರಾ? ನೀವೆಲ್ಲ PUC ಓದ್ತಾ ಇರುವಂತ ವಿದ್ಯಾರ್ಥಿಗಳು PUC ಆದ್ಮೇಲೆ ಮೆಡಿಕಲ್ ಕಾಲೇಜಿಗೆ ಹೋಗುವಂತದ್ದಲ್ವಾ? ನಿಮ್ಗೆ ಈ ಎಲ್ಲಿರುವಂತ 10 ಮೆಡಿಕಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ನಿಮ್ಗೆ ಎಂಟ್ರಿ ಇಲ್ಲ. ನೀವು ಸ್ಕಾರ್ಪ್ ಹಾಕಿ, ಶಾಲಾ ಹಾಕಿ, ಸ್ಕಾರ್ಪ್ ಹಾಕದೇ ಇರಿ, ಶಾಲಾ ಹಾಕದೇ ಇರಿ, ನಿಮ್ಗೆ ಎಂಟ್ರಿ ಇಲ್ಲ. ಕೋಟಿ ಗಟ್ಟಲೆ ದುಡ್ಡು ಕೊಟ್ಟವರಿಗೆ ಮಾತ್ರ ಅಲ್ಲಿ ಎಂಟ್ರಿ. ಅದು ನಿಮಗೆ ಸಾಧ್ಯ ಇಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಬರ್ತೀರಾ ನೀವು? ಎಸ್, ಥ್ಯಾಂಕ್ ಯು ಮುನೀರ್ ಅವರೇ. ಅತ್ಯಂತ ಅರ್ಥಗರ್ಭಿತವಾದಂಥ ಪ್ರಶ್ನೆ ಒಂದನ್ನು ಮುನೀರ್ ಕಾಟಿಪಳ್ಳ ಅವರು ಮುಂದೆ ಇಟ್ಟಿದ್ದಾರೆ. ದೊಡ್ಡ ಕಾಲೇಜುಗಳಿದ್ದಾವೆ, ಮೆಡಿಕಲ್ ಕಾಲೇಜುಗಳಿದ್ದಾವೆ, ಪ್ರೊಫೆಷನಲ್ ಕಾಲೇಜುಗಳಿದ್ದಾವೆ, ಖಾಸಗಿಯವರು ನಡೆಸಿಕೊಂಡು ಬರ್ತಾ ಇರುವಂಥ ಕಾಲೇಜುಗಳು ಇದ್ದಾವೆ. ವಿದೇಶಿ ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರ್ತಾರೆ. ನೀವು ಭಾಷಣದಲ್ಲಿ ಹೇಳುವಂಥ ಏನು ಸರ್ವರಿಗೂ ಒಂದೇ ರೀತಿಯ ಯೂನಿಫಾರ್ಮ್ ಇದೆ, ಡ್ರೆಸ್ ಕೋಡ್ ಇದೆ ಅನ್ನೋದನ್ನು ಈ ದೊಡ್ಡ ಕಾಲೇಜುಗಳಿಗೆ, ಈ ವೃತ್ತಿಪರ ಕಾಲೇಜುಗಳಿಗೆ, ಈ ಮೆಡಿಕಲ್ ಕಾಲೇಜುಗಳಿಗೆ ಕೂಡ ಅನ್ವಯ ಮಾಡುವಾಗಿ ನೀವು ನೋಡ್ತೀರಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಈ ವಿವಾದಕ್ಕೆ ತುಪ್ಪ ಸುರಿಯುವವರು ಇದಕ್ಕೆ ಉತ್ತರ ಕೊಡಲಿ. ಜನ ನೋಡ್ತಾ ಇದ್ದೀರಿ ನೀವು. ಎಸ್, ಮುನೀರ್ ಅವರು ಎತ್ತಿರುವಂಥ ಪ್ರಶ್ನೆ, ಬಡವರ ಜನಸಾಮಾನ್ಯರ ಮಕ್ಕಳು ಬರ್ತಾ ಇರುವಂಥ ಸರ್ಕಾರಿ ಕಾಲೇಜುಗಳಲ್ಲಿ ವಿವಾದವನ್ನು ಹುಟ್ಟುಹಾಕ್ತೀರಿ. ವಿಷಯವನ್ನು, ನೈಜ ಕಾಳಜಿಯ ವಿಚಾರಗಳನ್ನು ಡೈವರ್ಟ್ ಮಾಡಲಿಕ್ಕೆ, ನಾಳೆ ಅವರಿಗೆ ಉದ್ಯೋಗದ ವಿಚಾರದ ಬಗ್ಗೆ ಯಾರು ಮಾತಾಡೋದಿಲ್ಲ, ನಾಳೆ ಸರ್ಕಾರಿ ಶಾಲೆಯ ಒಳ್ಳೆಯ ಸೌಲಭ್ಯದ ಬಗ್ಗೆ ಯಾರು ಮಾತಾಡೋದಿಲ್ಲ. 2 ರಾಜಕೀಯ ಕೇಂದ್ರಗಳು ನಿಂತು ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾವೆ. ಇದಕ್ಕೆ ಷಡ್ಯಂತ್ರಕ್ಕೆ ಬಲಿಯಾಗಬಾರದು ಅಂತ ನೀವು ಕೇಳುವಂಥದ್ದು. ಎಸ್, ಥ್ಯಾಂಕ್ ಯು. ನಾನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಮುನೀರ್ ಕಾಟಿಪಳ್ಳ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಎಸ್, ಥ್ಯಾಂಕ್ ಯು. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.